ನಮಸ್ಕಾರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಕೋ-ಸ್ಪಾನ್ಸರ್ ಬೈ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಲಂಗಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸುದ್ದಿಗೊಂದು ಗುದ್ದು ವಿಚಾರ ಸಂಚಾರ ಸಂಚಲನ, ಏನಿದು ಹೊಸತನ, ಈ ಒಂದು ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬರೋಣ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಅದೇನು ಬಿಡು ಮಹಾ ಫೈನ್ ಕಟ್ಟಿದ್ರೆ ಮುಗಿತಲ್ವಾ ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ. ಪದೇ ಪದೇ ಸಂಚಾರಿ ನಿಯಮಗಳನ್ನ ಉಲ್ಲಂಘಿಸುವವರು ಕೂಡ ಬಹಳಷ್ಟು ಜನ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕಲು ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಕೂಡ ಮುಂದಾಗಿದೆ. ಪದೇ ಪದೇ ಸಂಚಾರಿ ನಿಯಮ ಉಲ್ಲಂಘಿಸುವ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ಗಳಿಗೆ ನೆಗೆಟಿವ್ ಪಾಯಿಂಟ್ ಸಿಸ್ಟಮ್ ಅನ್ನ ತರಲು ಮುಂದಾಗಿದೆ. ಸಿಗ್ನಲ್ ಜಂಪ್, ಓವರ್ ಸ್ಪೀಡ್ ಸೇರಿ ವಿವಿಧ ಉಲ್ಲಂಘನೆಗಳಿಗೆ ನೆಗೆಟಿವ್ ಪಾಯಿಂಟ್ಗಳನ್ನು ನಿಮ್ಮ ಡಿಎಲ್ಗೆ ಆಡ್ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಗೆಟಿವ್ ಪಾಯಿಂಟ್ಗಳ ನಿಗದಿತ ಮಿತಿ ಅಂದ್ರೆ ಲಿಮಿಟ್ ಮೀರಿದ್ರೆ ನಿಮ್ಮ ಡಿಎಲ್ ಅನ್ನ ಸಸ್ಪೆಂಡ್ ಅಥವಾ ಸಂಪೂರ್ಣ ಕ್ಯಾನ್ಸಲ್ ಮಾಡುವ ನಿಯಮ ಇದಾಗಿದ್ದು, ಈಗ ಟ್ರಾಫಿಕ್ ರೂಲ್ಸ್ ಬ್ರೇಕಿಗೆ ಇರುವ ದಂಡ ಮತ್ತು ಶಿಕ್ಷೆಗಳ ಜೊತೆಗೆ ನೆಗೆಟಿವ್ ಪಾಯಿಂಟ್ಸ್ ಕೂಡ ಸೇರಲಿದೆ. ಸಂಚಾರಿ ನಿಯಮಗಳನ್ನು ಚಾಲಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಹೊಸ ನಿಯಮಗಳನ್ನು ತರಲು ಮುಂದಾಗಿದ್ದು, ಇನ್ಮೇಲೆ ಟ್ರಾಫಿಕ್ ರೂಲ್ಸ್ ಮತ್ತಷ್ಟು ಕಠಿಣವಾಗಲಿದೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ 3.5 ವರ್ಷದ ಮಗು ಬಲಿಯಾಗಿರುವಂತಹ ಘಟನೆ ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇತ್ತೀಚೆಗೆ ನಡೆದಿತ್ತು. ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರವನಹಳ್ಳಿ ನಿವಾಸಿಗಳಾದ ಅಶೋಕ್ ವಾಣಿ ದಂಪತಿಯ ಪುತ್ರಿ ಪ್ರತೀಕ್ಷಾ ಸ್ಥಳದಲ್ಲೇ ಮೃತಪಟ್ಟ ಮಗು. ಮಂಡ್ಯ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಮಗು ಪ್ರತೀಕ್ಷಾಳಿಗೆ ನಾಯಿ ಕಚ್ಚಿದ್ದರಿಂದ ತಂದೆ ತಾಯಿ ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ರು. ಹೆಲ್ಮೆಟ್ ತಪಾಸಣೆಗಾಗಿ ಸ್ವರ್ಣಸಂದ್ರ ಬಳಿ ಸಂಚಾರಿ ಠಾಣೆ ಪೊಲೀಸರು ಬೈಕ್ ಅಡ್ಡಗಟ್ಟಿದ್ದಾರೆ. ಹೀಗಾಗಿ ಮಗು ಸೇರಿದಂತೆ ದಂಪತಿ ಆಯತಪ್ಪಿ ಬಿದ್ದಿದ್ದಾರೆ. ಈ ವೇಳೆ ಮಗುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದೆ. ಮಗುವನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ರಸ್ತೆಯಲ್ಲಿ ಪೋಷಕರು ಗೋಳಾಡುತ್ತಿದ್ದಾರೆ. ಘಟನೆಯನ್ನ ಕೂಡ ಕಣ್ಣಾರೆ ಕಂಡು ಸಾರ್ವಜನಿಕರು ಕೂಡ ದಿಗ್ಭ್ರಮೆಗೊಂಡಿದ್ರು. ಮಂಡ್ಯ ಸಂಚಾರಿ ಪೊಲೀಸರಿಗೆ ಹೆತ್ತ ಕರಳು ಹಿಡಿ ಶಾಪ ಹಾಕಿದೆ. ಸಂಚಾರಿ ಪೊಲೀಸರ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಪೊಲೀಸರ ಅಮಾನವೀಯ ವರ್ತನೆಯಿಂದ 3 ವರ್ಷದ ಮಗು ಸಾವನ್ನಪ್ಪಿದ ದುರ್ಘಟನೆಯ ಬಳಿಕ ಎಚ್ಚೆತ್ತ ಪೊಲೀಸ್ ಇಲಾಖೆ ವಾಹನ ತಪಾಸಣೆಗೆ ಹೊಸ ನಿಯಮಗಳನ್ನು ಬಿಡುಗಡೆ ಮಾಡಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ಅವರು ಹೊಸ ನಿಯಮಗಳನ್ನು ಬಿಡುಗಡೆ ಮಾಡಿದ್ದು, ಠಾಣಾ ವ್ಯಾಪ್ತಿಯ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಹೊಸ ನಿಯಮಗಳು ಇಂತಿವೆ. ವಾಹನಗಳಿಗೆ ಸಂಬಂಧಪಟ್ಟ ದಾಖಲೆ ಪರೀಕ್ಷಿಸಲು ಸಕಾರಣವಿಲ್ಲದೆ ವಾಹನಗಳನ್ನು ತಡೆದು ತಪಾಸಣೆಗೆ ಒಳಪಡಿಸಬಾರದು. ಕಣ್ಣಿಗೆ ಕಾಣುವ ಸಂಚಾರ ನಿಯಮ ಉಲ್ಲಂಘನೆಗಳು ಕಂಡುಬಂದಲ್ಲಿ ಮಾತ್ರವೇ ಅಂತಹ ವಾಹನಗಳನ್ನು ನಿಲ್ಲಿಸಿ ಪ್ರಕರಣಗಳನ್ನು ದಾಖಲಿಸಬೇಕು. ಪ್ರಕರಣಗಳನ್ನು ದಾಖಲಿಸುವಾಗ ಈ ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಹೆದ್ದಾರಿಗಳಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ತಡೆಯಬಾರದು. ರಸ್ತೆಯಲ್ಲಿ ದಿಢೀರನೆ ಅಡ್ಡ ಬಂದು ವಾಹನ ನಿಲ್ಲಿಸುವಂತೆ ಹೇಳಬಾರದು. ದ್ವಿಚಕ್ರ ವಾಹನ ಹಿಂಬದಿ ಸವಾರರನ್ನ ಹಿಡಿದು ಎಳೆಯುವುದು ಹಾಗೂ ವಾಹನಗಳ ಕೀಲಿಕೈ ತೆಗೆದುಕೊಳ್ಳುವುದನ್ನು ಮಾಡಬಾರದು. ವೇಗವಾಗಿ ಚಲಾಯಿಸಿಕೊಂಡು ಬರುವ ವಾಹನ ಸವಾರರನ್ನ ಹಿಡಿಯಲು ಅವರನ್ನ ಬೆನ್ನಟ್ಟದೆ ಆ ವಾಹನಗಳ ನೋಂದಣಿ ಸಂಖ್ಯೆಯನ್ನ ಗುರುತು ಮಾಡಿಕೊಂಡು ಜಿಲ್ಲಾ ಪೊಲೀಸ್ ಠಾಣಾ ಸರಹದ್ದುಗಳ ವಿವಿಧ ನಿಯಂತ್ರಣ ಕೋಣೆಗಳಿಗೆ ಮಾಹಿತಿ ರವಾನಿಸಿ ಸದರಿ ವಾಹನ ಸವಾರರನ್ನ ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಬೇಕು. ಸಂಚಾರ ನಿಯಮ ಉಲ್ಲಂಘನೆದಾರರ ವಿರುದ್ಧ ಭೌತಿಕವಾಗಿ ಪ್ರಕರಣ ದಾಖಲಿಸುವಾಗ ಅಥವಾ ವಾಹನಗಳ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಸುರಕ್ಷತೆಗಾಗಿ ರಿಫ್ಲೆಕ್ಟಿವ್ ಜಾಕೆಟ್ಗಳನ್ನು ಧರಿಸಬೇಕು. ಸಂಜೆಯ ವೇಳೆಯಲ್ಲಿ ಕಡ್ಡಾಯವಾಗಿ LED ಬಟನ್ಗಳನ್ನು ಉಪಯೋಗಿಸಬೇಕು ಹಾಗೂ ವಾಹನಗಳನ್ನು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಬಾಡಿ ಓನ್ ಕ್ಯಾಮೆರಾವನ್ನ ಧರಿಸಬೇಕು. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಥವಾ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೊಂದಿರುವ ಘಟಕಗಳಲ್ಲಿ ಆದಷ್ಟು ಸಂಪರ್ಕರಹಿತ ಪ್ರಕರಣಗಳನ್ನು ದಾಖಲಿಸಬೇಕು.
ಅನಾಹುತಗಳನ್ನು ತಪ್ಪಿಸಲು ಎಲ್ಲ ಘಟಕಗಳಲ್ಲೂ ಸಂಚಾರ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಕಾಲಕಾಲಕ್ಕೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಹಾಗೂ ಇತರೆ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಅತಿ ವೇಗವಾಗಿ ಚಲಿಸುವ ವಾಹನಗಳನ್ನು ತಡೆಯುವ ಪ್ರಯತ್ನ ಮಾಡಬಾರದು ಹಾಗೂ ಇಂತಹ ವಾಹನಗಳ ವಿರುದ್ಧ FTVR ದಾಖಲಿಸಲು ತಂತ್ರಜ್ಞಾನ ಅನುಸರಿಸಬೇಕು. ವಾಹನಗಳ ವೇಗವನ್ನು ಇಳಿಸುವ ಸಲುವಾಗಿ ತಪಾಸಣೆಯ ಸ್ಥಳದ ಸುಮಾರು 100 ರಿಂದ 150 ಮೀಟರ್ ಮೊದಲೇ ರಿಫ್ಲೆಕ್ಟಿವ್ ರಬ್ಬರ್ ಕೋನ್ಗಳನ್ನು ಹಾಗೂ ಸುರಕ್ಷತಾ ಸಲಕರಣೆಗಳನ್ನು ಅಳವಡಿಕೆ, ರಾತ್ರಿ ಹಾಗೂ ತಡರಾತ್ರಿಯ ಸಂದರ್ಭದಲ್ಲಿ ಸಂಚಾರ ಸಿಗ್ನಲ್ ದೀಪಗಳಿರುವ ಅಥವಾ ಜಂಕ್ಷನ್ಗಳ ಬದಿಯಲ್ಲಿ ವಾಹನಗಳನ್ನು ತಪಾಸಣೆ ಮಾಡಬೇಕು. ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸರು ನಡೆಸುವ ನಾಕಾಬಂದಿ ಪ್ರಕ್ರಿಯೆಗಳನ್ನು ಸಾಧ್ಯವಾದಷ್ಟು ಹೆದ್ದಾರಿಗಳಲ್ಲಿ ನಡೆಸಬಾರದು. ತಪಾಸಣೆಯ ಸಂದರ್ಭದಲ್ಲಿ ಇಂತಹ ಕಾನೂನು ಸುವ್ಯವಸ್ಥೆ ಪೊಲೀಸರ ನೆರವು ಪಡೆಯಬೇಕು. ಇವಿಷ್ಟು ಸಂಚಾರ ನಿಯಮದ ಹೊಸ ಬದಲಾವಣೆಗಳು. ಮಂಡ್ಯದ ಘಟನೆ ನಡೆದ ಬಳಿಕ ರಾಜ್ಯದಲ್ಲಿ ಹೊಸದಾಗಿ ಟ್ರಾಫಿಕ್ ರೂಲ್ಸ್ ಜಾರಿಗೆ ತರಲಾಗಿದೆ. ಇಂತಹ ನಿಯಮಗಳು ಎಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ರಾಜ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಹೊಸ ನಿಯಮಗಳನ್ನು ತರುವಂಥದ್ದು. ಈ ನಿಯಮಗಳು ಗ್ರಾಹಕ ಅಥವಾ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಏನಂತ ಹೇಳಿದರೆ ಕೆಲವೊಂದು ನಿಯಮಗಳು ಅಪಾಯಕ್ಕೆ ಮತ್ತು ಸಾವಿಗೆ ಕಾರಣವಾಗುವಂಥದ್ದು. ಇದಕ್ಕೊಂದು ಮುಖ್ಯ ನಿರ್ದೇಶನ ಅಂತ ಹೇಳಿದರೆ ಮಂಡ್ಯದಲ್ಲಿ ನಡೆದಂತಹ ವಿಷಯ. ಸರ್, ಮಂಡ್ಯದಲ್ಲಿ ನಡೆದಂತಹ ವಿಷಯದಲ್ಲಿ ಈ ವಿಷಯ ಪೊಲೀಸರ ವೈಫಲ್ಯವ ಅಥವಾ ಸವಾರರ ಏನಾದರೂ ನಿರ್ಲಕ್ಷ್ಯ? ನೋಡಿ, ಮಂಡ್ಯದಲ್ಲಿ ನಡೆದ ಘಟನೆಯನ್ನೇ ನೀವು ಅವಲೋಕಿಸುವುದಾದರೆ ಇಂತಹ ಘಟನೆಗಳು ರಾಜ್ಯದಾದ್ಯಂತ ಈ ಹಿಂದೆ ಹಲವು ಬಾರಿ ನಡೆದಿದೆ. ಮಂಡ್ಯದ ಘಟನೆ ಏನಾಯಿತು ಅಂತ ಹೇಳಿದರೆ ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಚಾರ ಸಿಕ್ತು. ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯತನ ಮತ್ತು ದುರಹಂಕಾರ ಆ ಘಟನೆಗೆ ಕಾರಣ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ಹೆಲ್ಮೆಟ್ ಇಲ್ಲದೆ ಬರುತ್ತಿದ್ದಂತಹ ದ್ವಿಚಕ್ರ ಸವಾರರನ್ನು ಟ್ರಾಫಿಕ್ ಪೊಲೀಸರು ನಿಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಮಗುವಿಗೆ ನಾಯಿ ಕಚ್ಚಿದ್ದಕ್ಕೆ ನಾವು ಚಿಕಿತ್ಸೆಗಾಗಿ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಯಾಕಂದರೆ ಆ ಮಗುವಿನ ತಲೆಗೆ ಬ್ಯಾಂಡೇಜು ಹಾಕಲಾಗಿತ್ತು. ಮದ್ದೂರು ತಾಲೂಕು ಆಸ್ಪತ್ರೆಯಲ್ಲಿ ನಾಯಿ ಕಚ್ಚಿದ್ದಕ್ಕೆ ಸೂಕ್ತ ಚಿಕಿತ್ಸೆ ಇಲ್ಲದ ಕಾರಣಕ್ಕಾಗಿ ಅವರು ಮಂಡ್ಯಕ್ಕೆ ಬರ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ಆ ASI ಅಲ್ಲಿಂದ ಬಿಟ್ಟರು ಅಂತ ಆದ ಕೂಡಲೇ ಅದರ ಮುಂದೆ ಇದ್ದ ಇಬ್ಬರು ASIಗಳು ಪುನಃ ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ಬೈಕಿನ ಹ್ಯಾಂಡ್ಲಿಗೆ ಕೈ ಹಾಕಿದ್ದಾರೆ. ಆಗ ನಿಯಂತ್ರಣ ತಪ್ಪಿದೆ, ಬೈಕು ಮಗುಚು ಬಿದ್ದಿದೆ, ಮಗು ಬಲಬದಿಗೆ ಬಿದ್ದಿದೆ, ಬೇರೊಂದು ವಾಹನ ಮಗುವಿನ ಮೇಲೆ ಹರಿದಿದೆ. ಆದ್ದರಿಂದಾಗಿ ಅಂತಹ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ರೋಷಗೊಳ್ಳುವುದು ಸಹಜ. ಆದ್ದರಿಂದ ಆ ಘಟನೆ ರಾಜ್ಯ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತು. ಇದು ಪೊಲೀಸರು ಮಾಡಿದ ತಪ್ಪು ಅಂತೇಳಿ. ವಾಸ್ತವವಾಗಿ ಪೊಲೀಸರು ಮಾಡಿದ್ದು ತಪ್ಪೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನಿಗದಿತ ವೇಗದಲ್ಲಿ ಬರುವಂತಹ ಒಂದು ವಾಹನವನ್ನು ಪೊಲೀಸರು ಸಡನ್ ಆಗಿ ನಿಲ್ಲಿಸಕ್ಕೆ ಹೋದರೆ ಸಹಜವಾಗಿಯೇ ಚಾಲಕ ಗಲಿಬಿಲಿಗೊಂಡು ಅಪಘಾತಕ್ಕೆ ಒಳಗಾಗುವುದು ಸಾಧ್ಯತೆ ಇದೆ. ಅದು ಗೊತ್ತಿದ್ದು ಸಹ ಪೊಲೀಸ್ ಅಧಿಕಾರಿಗಳು ಅಂತ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ನಿಮಗೆ ಅಲ್ಲಿ ಪೊಲೀಸರು ಎಲ್ಲೆಲ್ಲಿ ನಿಂತು ವಾಹನ ತಪಾಸಣೆ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಕರ್ವಿನಲ್ಲಿ ನಿಮಗೆ ಅಲ್ಲಿಗೆ ಹತ್ತಿರ ಬರುವವರೆಗೆ ಗೊತ್ತಾಗೋದಿಲ್ಲ ಪೊಲೀಸರು ಮುಂದೆ ಇದ್ದಾರೆ ಎನ್ನುವುದು. ಯಾಕಂತ ಹೇಳಿದರೆ ಅವರು ಕರ್ವಿನಲ್ಲಿ ನಿಲ್ಲುವುದು ಯಾಕಂತ ಹೇಳಿದರೆ, ನಿಮಗೆ ದೂರದಿಂದ ಬರುವಾಗಲೇ ಪೊಲೀಸರು ಇದ್ದಾರಂತಾದರೆ ಯಾವುದಾದರೂ ದಾಖಲೆಗಳು ವಾಹನದಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಒಂದು DL ಇರ್ಬೋದು, ಇಲ್ಲದ್ರೆ RC ಇರ್ಬೋದು, ಇಲ್ಲದ್ರೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಇರ್ಬೋದು, ನಿಮಗೆ ಇನ್ಶೂರೆನ್ಸ್ ಕಾಪಿ ಇರ್ಬೋದು, ಇಂಥದ್ದು ದಾಖಲೆಗಳು ಇಲ್ಲದೇ ಇದ್ದರೆ ಪೊಲೀಸರು ಫೈನ್ ಹಾಕ್ತಾರೆ ಎನ್ನುವಂಥ ಭಯದಲ್ಲಿ ಅವರು ಅಲ್ಲಿಂದಲೇ ತಿರುಗಿಸಿ ವಾಪಸ್ ಹೋಗುವಂಥ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಬೇಕಾಗಿ ಅವರು ಕರ್ವಿನಲ್ಲಿ ನಿಲ್ಲೋದು, ಹೇಗಾದರೂ ಮಾಡಿ ಆತನನ್ನು ಹಿಡಿಬೇಕು ಎನ್ನುವಂಥ ಉದ್ದೇಶದಿಂದ. ಯಾಕಂತೇಳಿ ಅವನೇನು ದರೋಡೆಕೋರನಲ್ಲ, ಕಳ್ಳನಲ್ಲ, ಕಳ್ಳತನ ಮಾಡಿದ ಬೈಕನ್ನು ಇಟ್ಕೊಂಡು ಬರುವುದಲ್ಲ. ಆದರೂ ಸಹ ಅವರಿಗೆ ಆ ಒಂದು ಉಮೇದಿರ್ತದೆ. ಯಾಕಂತ ಹೇಳಿದರೆ ಪ್ರತಿಯೊಂದು
ಅಧಿಕಾರಿಗೂ ಒಂದೊಂದು ಟಾರ್ಗೆಟ್ ಇರ್ತದೆ. ಆ ಟಾರ್ಗೆಟನ್ನು ಅವರು ರೀಚ್ ಮಾಡಲೇಬೇಕಾಗ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೀಪು ಶೆಟ್ಟಿಗಾರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಕೇಳ್ತಿದ್ಯಾ ವಾಯ್ಸ್? ಕೇಳ್ತಿದೆ. ಎಸ್ ಸರ್. ಈಗ ಮಂಗಳೂರಲ್ಲಿ ಮಂಡ್ಯದಲ್ಲಿ ನಡೆದಂಥ ವಿಷಯ ಟ್ರಾಫಿಕ್ ಇದರಿಂದಾಗಿ ಮಗು ಏನೋ ಡೆತ್ ಆಗಿದೆ ಅಲ್ವಾ? ಹೌದು. ಸೊ ಈ ಟ್ರಾಫಿಕ್ ಅನ್ನೋದು ಮಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಟ್ರಾಫಿಕ್ ನಿಯಂತ್ರಿಸಲು ಸಾಧ್ಯವಿಲ್ವಾ ಅಂತ ಹೇಳಿ ಮಂಗಳೂರಲ್ಲಿ ತಗೊಂಡ್ರೆ? ಹೌದು, ಮಂಗಳೂರಲ್ಲಿ ಏನಂತ ಹೇಳಿದ್ರೆ ಈಗ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಟ್ರಾಫಿಕ್ ಪೊಲೀಸರಲ್ಲಿ 2 ವಿಧ ಇದೆ. ಒಂದು ಪ್ರಾಮಾಣಿಕವಾಗಿ ಟ್ರಾಫಿಕ್ಗೋಸ್ಕರ ಕಾರ್ಯನಿರ್ವಹಿಸುವವರು, ಎರಡನೇದ್ದು ಅಂತ ಹೇಳಿದ್ರೆ ತಿಂಗಳಿಗೆ ಇಷ್ಟೇ ಆಗ್ಬೇಕೆಂಬಂತ ಒಂದು ಟಾರ್ಗೆಟ್ ಅನ್ನು ರೀಚ್ ಮಾಡುವವರು. ಮತ್ತೊಂದು 3 ಇದೆ, ಅದು ಹೇಳ್ಬಾರ್ದು, ನಮ್ಗೆ ನಾಚಿಕೆ ಆಗ್ಬೇಕು, ತಮ್ಮ ಪರ್ಸನಲ್ ಇದಕ್ಕೋಸ್ಕರ ದುಡ್ಡು ಮಾಡುವವರು. ಈ 3 ವಿಧ ಇದೆ. ಇಲ್ಲಿ ಏನಾಗಿದೆ ಗೊತ್ತಾ, ಈ 3 ವಿಧದಲ್ಲಿ ಪ್ರಥಮ ವಿಧದಲ್ಲಿ ಕೇವಲ ಒಂದು 20% ಮಂದಿ ಇದ್ದಾರೆ, ಎರಡನೇ ವಿಧದಲ್ಲಿ ಒಂದು 50% ಇದ್ದಾರೆ, ಮೂರನೇ ವಿಧದಲ್ಲಿ 30 ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟ್ರಾಫಿಕ್ ನಿಯಮ ಪಾಲಿಸಬೇಕೆಂಬಂತವರ ಮೆಜರ್ ಕೇವಲ 20% ಅಷ್ಟೇ ಇದೆ. ಹಾಗೇನಾಗ್ತದೆ ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳುದಂತ ಹೇಳಿದ್ರೆ, ಈಗ ಒಬ್ಬ ಹೆಲ್ಮೆಟ್ ಹಾಕದಿದ್ರೆ ಗಾಡಿಯನ್ನು ನಿಲ್ಲಿಸ್ತಾರೆ, ಫೈನ್ ಹಾಕ್ತಾರೆ. ಮುಂದೆ ಆ ಹೆಲ್ಮೆಟ್ ಚೀಟಿಯನ್ನು ಇಟ್ಕೊಂಡು ಎಲ್ಲಿ ಹೋದ್ರು ಕೂಡ ಆ ಚೀಟಿಯನ್ನು ತೋರಿಸಿದ್ರೆ ಫೈನ್ ಹಾಕಿದೆ ಅಂತೇಳಿ ಬಿಡ್ತಾರೆ. ಅಂದ್ರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಆದ್ರೆ ಅವ ಆ ಫೈನ್ ಕಟ್ಟಿದ ಮೇಲೆ ಅವ ಮುಂದೆ ಹೋದ್ರೆ ಎಲ್ಲಾದ್ರೆ ಆಕ್ಸಿಡೆಂಟ್ ಆದ್ರೆ ತಲೆ ನೆಲಕ್ಕೆ ಬರೆದ್ರೆ ಅವ ಸಾಯುದಿಲ್ವಾ? ಇದು ಪ್ರಶ್ನೆ. ಅಂದ್ರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ನಿಯಮಗಳಿವೆ, ನಿಯಮಗಳು ದುಡ್ಡು ಮಾಡ್ಲಿಕ್ಕಿದೆಯಾ ಅಥವಾ ನಿಜವಾಗಿ ಜನರ ಸುರಕ್ಷತೆಗಿದೆಯಾ? ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಕೂಡ ಅಷ್ಟೇ, ಮೊದಲು ಏನಾಗ್ತಿದ್ರು, ಡ್ರಿಂಕ್ ಮಾಡಿದಾರ ಫೈನ್ ಹಾಕಿದ್ರು, ಬಿಟ್ಟು ಬಿಟ್ಟ ಎಷ್ಟು ಆಕ್ಸಿಡೆಂಟ್ ಮಾಡಿದ್ರೆ ಇಂತಹ ಸಮಸ್ಯೆಗಳಾಗ್ತದೆ ಇಲ್ಲಿ. ಮತ್ತೆ ಕೆಲವು ಕಡೆ ಪೊಲೀಸ್ ಅವರು ನಿಲ್ಲಿಸುವ ಎಲ್ಲ ಕ್ರಮ ನೋಡಿದ್ರೆ ಒಳ್ಳೆ ಟೆರರಿಸ್ಟ್ ಗಳನ್ನು ನಿಲ್ಲಿಸಿದಾಗೆ ನಿಲ್ಲಿಸ್ತಾರೆ. ಅಂದ್ರೆ ಒಬ್ಬ ಭಯೋತ್ಪಾದಕ ಏನೋ ಒಂದು ತಪ್ಪು ಮಾಡಿ ಬಂದಾಗೆ ನಿಲ್ಲಿಸ್ತಾರೆ, ಅಥವಾ ಒಂದು ಸುತ್ತುವರಿದು ಅಥವಾ ಬೆನ್ನಟ್ಟಿ ಹಿಡಿಯುವುದು, ಇಂಥದ್ದೆಲ್ಲ ಘಟನೆಗಳು ಕೆಲವು ಕಡೆ ನಡೀತದೆ. ಕೆಲವು ಅಂತವರು ಕೂಡ ಇದ್ದಾರೆ. ಮತ್ತೊಂದು ವಿಷಯದಲ್ಲಿ ಜನಗಳು ಸೇಫ್ಟಿಯ ದೃಷ್ಟಿಯಿಂದಲೂ ನೋಡ್ಬೇಕಾಗ್ತದೆ. ಏನಂತ ಹೇಳಿದ್ರೆ, ಕೆಲವೊಮ್ಮೆ ಟ್ರಾಫಿಕ್ ನವರು ನಮ್ಮ ಒಳಿತಿಗಾಗಿ ನಿಲ್ಲಿಸುವವರು ಕೂಡ ಇದ್ದಾರೆ. ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಒಂದು ಗಾಡಿಯಲ್ಲಿ ಇನ್ಸೂರೆನ್ಸ್ ಇಲ್ಲದಿದ್ರೆ, ಈಗ ಒಂದು ಗಾಡಿ ನಿಲ್ಲಿಸಿದ ಇನ್ಸೂರೆನ್ಸ್ ಇಲ್ಲ ಅಂತ ತಿಳಿಸ್ಕೊಂಡು ಇನ್ಸೂರೆನ್ಸ್ ಮಾಡಿಸ್ಬೇಕು, ಫೈನ್ ಹಾಕ್ತಾರೆ, ಇದು ಮಾಡ್ತಾರೆ, ಅವೇರ್ನೆಸ್ ಮಾಡ್ತಾರೆ. ಆ ಇನ್ಸೂರೆನ್ಸ್ ಮಾಡದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲರೂ ಆಕ್ಸಿಡೆಂಟ್ ಆದ್ರೆ ಕೊನೆಗೆ ಆ ಮನೆಯವರಿಗೆ ಆ ಹಾಸ್ಪಿಟಲ್ ಅಲ್ಲಿ ದುಡ್ಡು ಕೊಡ್ಲಿಕ್ಕೆ ಆಗದ ಪರಿಸ್ಥಿತಿ, ಅಥವಾ ಲೈಸೆನ್ಸ್ ಇಲ್ಲದವ ಸತ್ರೆ ಅಲ್ಲಿ ಆದಂತ ಸಮಸ್ಯೆಗಳು ಹಲವಾರು ಮಂದಿ ಕಳ್ಕೊಂಡಿದ್ದಾರೆ. ಇಂಥ ಸಮಸ್ಯೆಗಳು ಕೂಡ ಆಗಿದೆ. ಅಂದ್ರೆ ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡಿ ಹೋದ ಅನಾಹುತಗಳಾಗಿರ್ಬೋದು, ಅಥವಾ ಇನ್ಸೂರೆನ್ಸ್ ಇಲ್ಲದೆ ಹೋದ ಪರಿಣಾಮಗಳಾಗಿರ್ಬೋದು, ಕೆಲವಲ್ಲಿ ಮನೆಯವರು ಕೂಡ ಅನುಭವಿಸಿದ್ದಾರೆ. ಆ ನಿಟ್ಟಿನಲ್ಲಿ ತಪಾಸಣೆ ಮಾಡುವುದು ಸರಿ ಇದೆ, ಆದ್ರೆ ತಪಾಸಣೆ ಮಾಡುವ ರೀತಿ ಸರಿ ಇಲ್ಲ. ಇಲ್ಲಿ ತಪಾಸಣೆ ಮಾಡುವ ರೀತಿ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವು ಕಡೆ ನಾವು ನೋಡ್ಬೋದು, ಕೆಲವು ಕಡೆ ನಾನು ಖುದ್ದಾಗಿ ನೋಡಿದ ಪ್ರಕಾರ ಕೆಲವರು ಹೇಳುದು ಕೂಡ ಇದೆ, ಅದಕ್ಕಾದ್ರೆ 5,000 ಆಗ್ತದೆ, ಇದಕ್ಕಾದ್ರೆ 200 ಆಗ್ತದೆ. ಅವ ಟ್ರಾಫಿಕ್ ನಿಯಮಗಳನ್ನು ತಪ್ಪಿರುವುದು ಬೇರೆ, ಫೈನ್ ಹಾಕುವುದು ಬೇರೆ, ಆ ರೀತಿ ಕೂಡ ಆಗ್ತದೆ. ಹಾಗೆ ಜನಗಳಿಗೆ ಏನಾಗ್ತದೆ, ಈಗ ಒಬ್ರು ಟ್ರಾಫಿಕ್ ಪೊಲೀಸ್ ನಿಲ್ಲಿಸಿ 10,000 ಫೈನ್ ಇದೆ ಮಾರೆ, 2,000 ನನ್ಗೆ ಕೊಡ ಅಂತ ಹೇಳಿದ್ರೆ ಕೊಡ್ತಾರೆ. ಯಾಕೆ 10,000 ಲಾಸ್ ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಇಲ್ಲಿ ಏನಾಗ್ಬೇಕು, ಇಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಪರ್ಫೆಕ್ಟ್ ಆಗಿ ಕೆಲಸ ನಿರ್ವಹಿಸ್ಬೇಕಂತ ಹೇಳಿದ್ರೆ ಈ ಫೈನ್ ಕಟ್ಟುವ ನಿಯಮವನ್ನು ಕ್ಯಾಶ್ ಅಲ್ಲಿ ಬರಲೇಬಾರದು. ರೋಡ್ ಅಲ್ಲಿ ಕ್ಯಾಶ್ ಕೊಡ್ಲಿಕ್ಕೆ ಇಲ್ಲ ಎಂಬ ನಿಯಮಗಳು ಬರಬೇಕು. ಮತ್ತೆ ಅದನ್ನು ಎಲ್ಲಿ ಕಟ್ಟಬೇಕು, ಈಗ ನಾವು ಎಲೆಕ್ಟ್ರಿಸಿಟಿ ಬಿಲ್ಲಿಗೆ ಬಂದು ಮೀಟರ್ ಅಲ್ಲಿ ಕೊಡ್ತಾರೆ, ನಾವು ಬೇರೆ ಕಡೆ ಕಟ್ತೇವೆ, ಅಂತ ನಿಯಮಗಳು ತರಬೇಕು. ಆಗ ಇಂಥ ಇದೆಲ್ಲ ಇದಾಗ್ತದೆ. ಮತ್ತೆ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಮ್ಮೆ ನೀವು ದುಡ್ಡು ಕೊಟ್ಟಾಗ ಅದು ಫೈನ್ ಕೊಟ್ರ ಅಥವಾ ಲಂಚ ಕೊಟ್ರೆ ಎಂಬುದು ಗೊತ್ತಾಗುದಿಲ್ಲ, ಸ್ಪಷ್ಟತೆ ಸಿಗುದಿಲ್ಲ. ಎಲ್ಲ ಕಡೆ ಕ್ಯಾಶ್ಲೆಸ್ ಅಂತ ನಮ್ಗೆ ಮಾಡಿದ್ದಾರೆ. ಟ್ರಾಫಿಕ್ ನಲ್ಲೂ ಕೂಡ ಇಂತಹ ಒಂದು ನಿಯಮಗಳನ್ನು ತಂದು ಫೈನ್ ಕಟ್ಟಲಿಕ್ಕೆ ಅಲ್ಲಿ ಬೇರೆಯವರಿಗೆ ಹಣ ಕಟ್ಟಲಿಕ್ಕೆ ಇಲ್ಲದೆ ಬೇರೆ ಯಾವುದಾದ್ರು ಒಂದು ನಿಯಮಗಳನ್ನು ತರಬೇಕು. ಹಾಗೆ ಈಗ ನಿಲ್ಲಿಸುವುದು ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಒಮ್ಮೆಲೆ ಸಡನ್ ಆಗಿ ಬಂದು ನಿಲ್ಲಿಸುದು, ಅಥವಾ ಕೆಲವೊಮ್ಮೆ ನೇರವಾಗಿ ಹೋಗುವ ಟ್ರಾಫಿಕ್ ನವರನ್ನು ನೋಡಿ ಹೆದರಿ ಹೋಗುವಂತ ಪರಿಸ್ಥಿತಿ ಕೂಡ ಆಗ್ತದೆ. ಅಲ್ಲಿ ಕೂಡ ಜೀವನಗಳನ್ನು ಕಳ್ಕೊಳ್ತಾರೆ. ಕ್ಯಾಶ್ ಕೊಟ್ರೆ ಆ ರಿಸಿಪ್ಟ್ ಏನಾದ್ರು ಕೊಡೋದಿಲ್ವಾ? ಹೌದು, ಅಲ್ಲ, ಕ್ಯಾಶ್ ಕೊಟ್ರೆ ರಿಸಿಪ್ಟ್ ಕೊಟ್ರೆ ನಿಮ್ಗೆ ನೋಡಿ, ಈಗ 1,000 ಫೈನ್ ಆಯ್ತು ಅಂತ ತಿಳಿಸ್ಕೊಳ್ಳಿ, ಅವರು ಹೇಳ್ತಾರೆ ನಿಮ್ಗೆ ಒಂದು 500 ಕೊಡು ಮಾರ ಅಂತ ಹೇಳ್ತಾರೆ, 200 ಅದು ರಿಸಿಪ್ಟ್ ಕೊಟ್ರು. ಅಲ್ಲಿ ಕ್ಯಾಶ್ ವ್ಯವಹಾರ ಇರಬಾರ್ದು ಅಂತ ಹೇಳುದು. ಅಂದ್ರೆ ನಮ್ಗೆ ದೂರದಿಂದ ನೋಡುವಾಗ ಹಣ ತಗೊಂಡಿದ್ದಂತ ಹಣ ಕಿಸೆಯಿಂದ ದುಡ್ಡು ತೆಗೆದುಕೊಂಡು ಅವ ಲಂಚ ತಗೊಳ್ತಿದ್ದಾನೆ ಎಂಬುದೇ ಸ್ಪಷ್ಟವಾಗಬೇಕು. ಅಂತ ನಿಯಮಗಳನ್ನು ತಂದ್ರೆ ಆಗ್ತದೆ. ಇಲ್ಲಿ ಏನಾಗ್ತದೆ ಹೇಳಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಗಳು ಕೆಲವು ಕಡೆ ಆಗ್ತದೆ. ಮತ್ತೆ ಜನಗಳು ಕೂಡ ಅಷ್ಟೇ, ಪಾಪ ಕೆಲವೊಮ್ಮೆ ಕಷ್ಟ ಇರ್ತದೆ, ಫೈನ್ ಕಟ್ಲಿಕ್ಕೆ ಆಗುದಿಲ್ಲ. ಆಗ ಪೊಲೀಸ್ ಅವರು ಕೂಡ ಪಾಪ ಜನಗಳ ಕಷ್ಟ ಸುಖಗಳನ್ನು ನೋಡಿ ಕೂಡ ಕೆಲವರು ಆ ರೀತಿ ಮಾಡುದು ಕೂಡ ಇದೆ. ಆದ್ರೆ ನಾವು ನಮ್ಮ ಜವಾಬ್ದಾರಿಯನ್ನು ಯಾವಾಗ ತಪ್ಪೇವ ಆಗ ಇಂಥ ಸಮಸ್ಯೆಗಳಾಗ್ತದೆ. ಇದರಲ್ಲಿ ಜನಗಳದ್ದು ತಪ್ಪಿದೆ, ಪ್ಲಸ್ ಅದರ ಜೊತೆಗೆ ಟ್ರಾಫಿಕ್ ನವರದ್ದು ಕೂಡ ತಪ್ಪು
ತಪ್ಪು ಕೆಲವು ಕಡೆ ಇದೆ. ಆದ್ರೆ ನಾನು ಹೇಳುದಿಷ್ಟೇ, ನಿಯಮಗಳನ್ನು ಮಾಡಿ ರೂಲ್ಸ್ ಗಳನ್ನು ಮಾಡಿ, ಆದ್ರೆ ಒಮ್ಮಿಂದೊಮ್ಮೆ ಸಡನ್ ಹೋಗಿ ನಿಲ್ಲಿಸುದು ಅಥವಾ ಬೈಯುವುದು ಅಥವಾ ಒಂದು ನಿಯಮಗಳನ್ನು ತಪ್ಪಿಸ್ತವನನ್ನು ಉಗ್ರಗಾಮಿ ತರ ನೋಡುದು ಅದು ಮಾಡಬೇಡಿ. ಯಾರನ್ನಾದ್ರೆ ಅಡಿಗೆ ಹಾಕಿ ಹೋದವನನ್ನು ನೆಮ್ಮದಿಯಿಂದ ಇಡ್ಲಿಕ್ಕೆ ಬಿಡ್ತಾರೆ, ಬಟ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇಲ್ಲದವನನ್ನು ಉಗ್ರವಾದ ರೀತಿಯಲ್ಲಿ ನೋಡ್ತಾರೆ. ಯಾವುದನ್ನು ಯಾವ ರೀತಿ ನೋಡ್ಬೇಕು, ಯಾವುದಕ್ಕೆ ಯಾವ ರೀತಿ ಮಾಡ್ಬೇಕು. ಮತ್ತೆ ಜನಸ್ನೇಹಿ ಪೊಲೀಸರಾಗಿ ಇವರು ಜನಸ್ನೇಹಿ ಪೊಲೀಸರಾಗಿ ಲೈಸೆನ್ಸ್ ಇಲ್ಲದವನಿಗೆ ಲೈಸೆನ್ಸ್ ಮಾಡ್ಲಿಕ್ಕೆ ಎಂತ ಬೇಕು, ಇಷ್ಟು ಡೇಟ್ ಕೊಡುದು, ಇಷ್ಟು ಡೇಟ್ ನೊಳಗೆ ಲೈಸೆನ್ಸ್ ಮಾಡಿ ಹೇಳುದು, ಅದಕ್ಕೆ ಬೇಕಾದದ್ದು ಮಾಡುದು. ಇನ್ಸೂರೆನ್ಸ್ ಇಲ್ಲದಿದ್ರೆ ಅಲ್ಲೇ ಕುತ್ಕೊಳ್ಳಿಸಿ ಅಲ್ಲೇ ಗಾಡಿಯನ್ನು ನಿಲ್ಲಿಸಿ ಅದೇ ಸ್ಪಾಟ್ ಅಲ್ಲಿ ಇನ್ಸೂರೆನ್ಸ್ ಮಾಡುದು. ಅಂತ ಜನಸ್ನೇಹಿ ಇದು ಮಾಡಿದ್ರೆ ಜನರಿಗೂ ಖುಷಿ ಆಗ್ತದೆ, ಗೌರವ ಬರ್ತದೆ. ಈಗ ನಾವು ಹೇಳಬಾರ್ದು, ನಿಜವಾಗಿ ಕೆಲವು ಕಡೆ ಕೇಳಿ ಬರುವಂತ ಮಾತುಗಳು ಟ್ರಾಫಿಕ್ ಪೊಲೀಸರನ್ನು ನೋಡಿದ್ರೆ ಒಂದು ವರ್ಡ್ಸ್ ಹೇಳ್ತಾರೆ ಜನಗಳು, ಅದು ನಮ್ಗೆ ಬೇಜಾರಾಗ್ತದೆ. ಅಲ್ಲ, ನಟ್ಟು ಉಂಟುದೇರ ಅಂತ. ಈಗ ಅಂತ ಹೇಳಿದ್ರೆ ಸಂಚಾರ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಅಲ್ಲ ಸರ್, ಕೆಲವೊಂದು ಪೊಲೀಸರ ಲಾಭಕ್ಕಾಗಿ ಏನಾದ್ರು ಬದಲಾವಣೆ ಮಾಡ್ತಾರಂತ ಹೇಳಿ? ನೋಡಿ, ಸಂಚಾರಿ ನಿಯಮಗಳು ಅದು ಸರ್ಕಾರ ಸೇರ್ಬೇಕು. ಈಗ ಸರ್ಕಾರ ತಿಂಗಳಿಗೆ ಟಾರ್ಗೆಟ್ ಹಾಕಿಡುದು, ಸರ್ಕಾರ ಟ್ರಾಫಿಕ್ ನವರಿಗೆ ಟಾರ್ಗೆಟ್. ಈಗ ನಾವು ಯೋಚಿಸುವ, ನಾವೊಂದು 10 ಮಂದಿ ಇದ್ದೇವೆ, 10 ಮಂದಿಯಲ್ಲಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇದೆ. ಈಗ ನಮ್ಮಲ್ಲೊಬ್ಬ ಲೀಡರ್ ಅಂತ ಇರ್ತಾನೆ, ಅವನಿಗೆ 500 ರೂಪಾಯಿ ಕಲೆಕ್ಷನ್ ಮಾಡಿ ಅಂತ ಅಲ್ಲಿ ಒಂದು ಇದಿತ್ತೆ ಆಗುದು, ಅವ ಏನ್ ಮಾಡ್ತಾನೆ, ತಗೊಳ್ಳೇಬೇಕಾಗ್ತದಲ್ಲ. 500 ತಿಂಗಳಿಗೆ ಕೊಡ್ಬೇಕಂತ ಕೊಡ್ಲೇಬೇಕಲ್ಲ. ಇವರ ಅದರ ಬದಲು ಇಷ್ಟು ಲೈಸೆನ್ಸ್ ಆಗ್ಬೇಕು, ಇಷ್ಟು ಇನ್ಸೂರೆನ್ಸ್ ಆಗ್ಬೇಕು, ಗಾಡಿಗಳು ಇಷ್ಟಿವೆ, ಅದನ್ನು ಸರಿ ಮಾಡಿಸಿ, ಅದು ಟಾರ್ಗೆಟ್ ಇಡ್ಬೇಕು. ಇಲ್ಲಿ ಏನಿಲ್ಲ, ತಿಂಗಳಿಗೆ ಇಷ್ಟು, ಮಾರ್ಚ್ ಎಂಡ್ ಆಗುವಾಗ ಇಷ್ಟು. ನೀವು ಮಾರ್ಚ್ ಎಂಡ್ ಅಲ್ಲಿ ನೋಡಿರ್ಬೋದು, ಇಡೀ ಫೈನ್ ಹಾಕ್ತಾರೆ. ಇದು ಯಾರಿಗೆ? ಸರ್ಕಾರ ಅವರಿಗೊಂದು ಇದು ಹಾಕಿ ಅವ್ರು ಮಾಡ್ಲೇಬೇಕಾಗ್ತದೆ ಕರ್ತವ್ಯ. ಸೊ ಹೇಳುದಿಷ್ಟೇ, ಅದು ಎಲ್ಲ ಒಂದು ಬೇರೆ ಬೇರೆ ಮನಸ್ಥಿತಿ ಇರುವವರನ್ನು ಕುತ್ಕೊಳಿಸಿ ನಿಯಮಗಳ ಬಗ್ಗೆ ಚರ್ಚಿಸಿ ಮಾಡಿದ್ರೆ ಆಗ್ತದೆ. ಇದೇನ್ಸಲ್ಲ, ಗವರ್ಮೆಂಟ್ ಹೇಳಿದ್ದೆ ನಿಯಮ, ಗವರ್ಮೆಂಟ್ ಮಾಡಿದ್ದೆ ನಿಯಮ, ಜನಗಳಿಗೆ ಸಮಸ್ಯೆ ಆಗಿರ್ಬೋದು, ಟ್ರಾಫಿಕ್ ನವರ ಸಮಸ್ಯೆ ಆಗಿರ್ಬೋದು, ಯಾರು ಆಲಿಸುವವರಿಲ್ಲ. ಆ ರೀತಿ ಆಗ್ತದೆ. ಮಾತ್ರ ಒಂದು ರಿಕ್ವೆಸ್ಟ್, ನೀವು ಹಣ ಕಲೆಕ್ಟ್ ಮಾಡಿ ಎಂತ ಮಾಡ್ತೀರಾ ಅದು ನಮ್ಗೆ ಗೊತ್ತಿಲ್ಲ, ಬಟ್ ಜೀವಗಳು ಇಂಪಾರ್ಟೆಂಟ್. ಅಡ್ಡ ಬರುದು, ರಪ್ಪ ನಿಲ್ಲಿಸುದು, ಜನರ ಜೀವ ಹೋಗುವಂತದ್ದು, ಅದು ದಯವಿಟ್ಟು ಮಾಡ್ಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಈಗ ಸರ್, ಮಂಡ್ಯದಲ್ಲಿ ಆದಂತ ಘಟನೆ ಬಗ್ಗೆ ತಾವೇನ್ ಹೇಳ್ತೀರಿ? ಮಂಡ್ಯದಲ್ಲಿ ನಿಜವಾಗಿ ಇದೊಂದು ಕೆಟ್ಟ ಒಂದು ಘಟನೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಆ ಒಂದು ಮಗು ಇಟ್ಕೊಂಡು ಹೋಗುವಾಗ ಒಂದು ಆ ರೀತಿ ಒಂದು ಹೋಗಿ ಇದು ಮಾಡುದು, ಆ ಮಗುವಲ್ಲೇ ಒಂದು ಡೆತ್ ಆಯ್ತು. ಅದು ಕಳ್ಕೊಂಡವರಿಗೆ ನೋವು ಗೊತ್ತಾಗ್ತದೆ ಅದರದ್ದು. ಅದು ನಮ್ಮ ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ಬೋದು. ನಮ್ಗೆ ನೋಡುವಾಗ ಹೆಚ್ಚಾಗಿ ಪೊಲೀಸರಿಗೆ ಒಂದು ಫ್ಯಾಮಿಲಿ ನೋಡುವಾಗ, ಅದು ಫ್ಯಾಮಿಲಿ ಒಂದು ಮಗು ಉಂಟು ಅಥವಾ ಅಲ್ಲಿ ಒಂದು ಪರಿಸ್ಥಿತಿ ಎಂತ ಉಂಟಂತ ಅಲ್ಲಿ ನೋಡದೆ ಅದು ಮನುಷ್ಯತ್ವ ಮರೆತಂತ ಮೃಗಗಳ ರೀತಿ ಮಾಡ್ತಾರೆ. ನಾನು ಹೇಳುದಾದ್ರೆ, ಅದು ಅಂತ ಮೃಗಗಳು ಕೊಟ್ಟಿದ್ದೀವಿ. ಹೇಗೆ 20% ಒಳ್ಳೆಯ ಟ್ರಾಫಿಕ್ ನವರಿದ್ದಾರಾ, ಮತ್ತೆ 40% ಸರ್ಕಾರಕ್ಕೆ ದುಡ್ಡು ಕಲೆಕ್ಷನ್ ಮಾಡುವವರಿದ್ದಾರಾ, ಮತ್ತೆ 30% ಲಂಚ ತಿನ್ನುವವರಿದ್ದಾರಾ, 30% ಲಂಚ ತಿನ್ನುವವರು ಇಂಥ ಮೃಗಗಳು. ಅವರಿಗೆ ಮನುಷ್ಯತ್ವ ಕಾಣುವುದಿಲ್ಲ. ಅವರಿಗೆ ದುಡ್ಡೇ ಬೇಕು. ಅಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಏನು ನೋಡಲ್ಲ, ಅವರ ಕೈಗೆ ಹಣ ಬಂದ್ರೆ ಸಾಕು ಅಂತವ್ರು ಕೆಲವರಿರ್ತಾರೆ. ಅದನ್ನ ಯಾರು ಮಾಡ್ಬೇಕು? ಈ ಪೊಲೀಸ್ನವರು ಅವರಿಗೊಂದು ಪೊಲೀಸ್ ಇಲಾಖೆ ಮತ್ತೆ ಗೃಹ ಇಲಾಖೆ ಅವರಿಗೊಂದು ಕರೆದುಕೊಂಡು ಯಾವ ರೀತಿ ಜನರಲ್ಲಿ ವರ್ತಿಸ್ಬೇಕು, ಯಾವ ರೀತಿ ಇದು ಮಾಡ್ಬೇಕು, ಅದನ್ನ ಮಾಡ್ಬೇಕು. ಈಗ ನೋಡಿ, ಯಾವತ್ತೋ ಕೋರ್ಟ್ ಹೇಳಿದೆ ರೋಡಲ್ಲಿ ಹೋಗುವಂತ ಗಾಡಿಗಳನ್ನಾಗಿ ಸಣ್ಣ ನಿಲ್ಲಿಸ್ಲಿಕ್ಕಿಲ್ಲ ಅಂತ, ಆದ್ರೂ ನಿಲ್ಲಿಸ್ತಿದ್ದಾರಲ್ಲ. ಇವರಿಗೆ ಬುದ್ಧಿ ಹೇಳುದು ಯಾರಾಗಾದ್ರೆ? ಅದೇ ಹೇಳುದು, ನಿಯಮಗಳಿವೆ, ನಿಲ್ಲಿಸಬಾರ್ದು, ಹೋಗ್ತಿರುವ ಗಾಡಿಯನ್ನು ನಿಲ್ಲಿಸಬಾರ್ದು, ಸ್ಪೀಡ್ ಇರುವ ಗಾಡಿ ನಿಲ್ಲಿಸಬಾರ್ದು, ಮಿಡ್ಲ್ ಎಲ್ಲೆಲ್ಲಿ ಹೋಗಿ ನಿಲ್ಲಿಸಬಾರ್ದು, ನಿಯಮ ಇದೆ. ಆದ್ರೆ ಆದರ್ಶ ನಿಲ್ಲಿಸ್ತಾರಲ್ಲ, ಹಾಗಾದ್ರೆ ಇದು ತಪ್ಪಲ್ಲ. ಹಾಗಾದ್ರೆ ಇದಕ್ಕೆ ಕಠಿಣ ಕ್ರಮ ತರಲಿಲ್ಲ ಯಾಕೆ? ಅಂದ್ರೆ ಸರ್ಕಾರಕ್ಕೆ ಇವರಿಂದ ದುಡ್ಡು ಕಲೆಕ್ಷನ್ ಆಗ್ಬೇಕು, ಎಲ್ಲಿಂದ ತರ್ತಾರೆ ನಿಯಮ? ಸೊ ಸರ್ಕಾರ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಇಂಥ ಘಟನೆಗೆ ಇಂಡೈರೆಕ್ಟ್ ಆಗಿ ಸರ್ಕಾರ ಇನ್ವಾಲ್ವ್ಮೆಂಟ್ ಇದೆ. ಅಂದ್ರೆ ಸರ್ಕಾರವೇ ಅವರನ್ನು ಬಿಟ್ಟಿದೆ ಕಲೆಕ್ಷನ್. ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ಇಷ್ಟು ವರ್ಷಕ್ಕೆ ಇಷ್ಟು ಕೊಡ್ಬೇಕಂತ ಇರ್ತದಲ್ಲ, ಅದನ್ನು ಯಾವ ರೀತಿ ಮಾಡ್ಬೇಕು, ಜನಗಳಿಗೆ ಒಳಿತಾಗುವ ರೀತಿಯಲ್ಲಿ ಮಾಡ್ಲಿ, ಆಗ ಕರೆಕ್ಟ್ ಆಗ್ತದೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ. ನೋಡಿ, ಇಲ್ಲಿ ಪೊಲೀಸ್ ಇಲಾಖೆಯ ತಪ್ಪುಗಳನ್ನು ನಾವು ಎತ್ತಿ ತೋರಿಸ್ತಾ ಇದ್ದೀವಿ. ಅದನ್ನು ಪೊಲೀಸ್ ಇಲಾಖೆ ಗಮನದಲ್ಲಿ ಇಟ್ಟುಕೊಂಡು ಸುಧಾರಣೆಯನ್ನು ತರುವಂಥ ಕೆಲಸವನ್ನು ಮಾಡಬೇಕು. ಒಂದು ರಸ್ತೆಯಲ್ಲಿ ಏಕಮುಖ ಸಂಚಾರ ಮಾಡಿದ ಸಂದರ್ಭದಲ್ಲಿ ದ್ವಿಮುಖ ಸಂಚಾರಕ್ಕೆ ಅವಕಾಶಗಳು ಇರುವುದಿಲ್ಲ. ಆದರೆ ದ್ವಿಮುಖ ಸಂಚಾರಕ್ಕೆ ಅವಕಾಶ ಎಲ್ಲಿಂದ ಕೊಡಬೇಕು ಎನ್ನುವುದನ್ನು ಆಲೋಚನೆ ಮಾಡಬೇಕು. ಒಂದು ಶಾರ್ಟ್ಕಟ್ ಆಗ್ತದೆ ಅಂತ ಹೇಳಿ ಒಬ್ಬ ವಾಹನ ಸವಾರ ಬಂದಾಗ ಅಪಘಾತಗಳಾಗುವ ಸಾಧ್ಯತೆಗಳು ಇದೆ ಅಂತ ಹೇಳಿ ಅವರು ಕೆಲವೊಂದು ನಿಯಮಗಳನ್ನು ರೂಪಿಸ್ತಿರ್ತಾರೆ. ಅಂಥ ನಿಯಮಗಳನ್ನು ಉಲ್ಲಂಘಿಸಿದರೆ ಅವರು ಕೇಸ್ ಹಾಕ್ತಾರೆ, ಫೈನ್ ಹಾಕ್ತಾರೆ. ಯಾಕಂತ ಹೇಳಿದರೆ ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಮತ್ತು ಸಣ್ಣ ಮಟ್ಟಿನ ಅಪಘಾತಗಳಿಗೆ ದಂಡ ವಿಧಿಸುವುದೇ
ಪರಿಹಾರ. ಹೌದು. ಯಾಕಂದರೆ ಅದು ಕಂಪೌಂಡಬಲ್ ಕೇಸುಗಳಂತ. ನಿಮಗೆ ಅಪಘಾತದಲ್ಲಿ ಡೆತ್ ಆದರೆ ಮಾತ್ರ ಚಾಲಕ ಯಾರಿರ್ತಾರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ, ಅವರಿಗೆ ಶಿಕ್ಷೆ ಇರ್ತದೆ ಮತ್ತು ದಂಡ ಇರ್ತದೆ, ಅದು ಎರಡೂ ಇರ್ತದೆ. ಆದ್ದರಿಂದ ಅದನ್ನು ನ್ಯಾಯಾಲಯದಲ್ಲಿ ನೀವು ಕಂಟೆಸ್ಟ್ ಮಾಡಿಯೇ ಅದರಲ್ಲಿ ಒಂದು ಆರೋಪ ಮುಕ್ತ ಆಗಬೇಕು, ಇಲ್ಲ ಶಿಕ್ಷೆ ಅನುಭವಿಸಬೇಕು. ಆದರೆ ಇಂತಹ ಪ್ರಕರಣದಲ್ಲಿ ಯಾವುದರಲ್ಲಿ ಫೈನ್ ಕಟ್ಟುವಂಥ ಪ್ರಕರಣದಲ್ಲಿ ನ್ಯಾಯಾಧೀಶರು ಸಹ ಹೇಳ್ತಾರೆ ಫೈನ್ ಕಟ್ಟಿ ಮುಗಿಸ್ಬೋದಲ್ಲ, ಕೇಸನ್ನು ಕೇಳಿತೀರಿ ಅಂತೇಳಿ. ನಾವು ಕಂಟೆಸ್ಟ್ ಮಾಡಲಿಕ್ಕೆ ಹೋದರೆ, ನಾವು ತಪ್ಪು ಮಾಡಲಿಲ್ಲ ಅಂತೇಳಿ ನಾವು ನ್ಯಾಯಾಲಯದಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಹೋದರೆ ನ್ಯಾಯಾಧೀಶರೇ ನಮಗೆ ಬುದ್ಧಿ ಹೇಳ್ತಾರೆ, ಸ್ವಾಮಿ ನೀವು ಇಷ್ಟು ಒಂದು 300 ರೂಪಾಯಿ 500 ರೂಪಾಯಿ 1,000 ರೂಪಾಯಿ ಫೈನ್ ಹಾಕುವ ಕೇಸುಗಳಿಗೆ 4-5 ವರ್ಷ ಈ ಕೇಸನ್ನು ಎಳ್ಕೊಂಡು ಹೋಗ್ತೀರ ನ್ಯಾಯಾಲಯದಲ್ಲಿ, ನೀವು ಫೈನ್ ಕಟ್ಟಿ ಮುಗಿಸ್ಬೋದಲ್ಲ ಅಂತ ಹೇಳ್ತಾರೆ. ಅಲ್ಲ, ನಾವು ತಪ್ಪು ಮಾಡಲಿಲ್ಲ ಅಂತ ಹೇಳಿದಾಗ ನೀವು ಫೈನ್ ಕಟ್ಟಿದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅರ್ಥ. ಶಿಕ್ಷೆ ಅನುಭವಿಸಿದೆ ಶಿಕ್ಷೆ ಅಲ್ಲ, ಫೈನ್ ಕಟ್ಟಿದ್ರೂ ನೀವು ಶಿಕ್ಷೆ ಅನುಭವಿಸಿದ ರೀತಿಯಲ್ಲಿ. ಅಂದರೆ ನಾವು ಅದಕ್ಕೆ ಒಪ್ಪುವುದಿಲ್ಲ ಅಂತ ಆದರೆ, ನಾವು ತಪ್ಪು ಮಾಡಲಿಲ್ಲ ಅಂತ ಹೇಳಿದರೆ ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿ. ಪೊಲೀಸರದು ಮತ್ತೊಂದು ವಿತಂಡವಾದ ಇದೆ. ಅವರು ವಾಹನವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ವಾಹನಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇಲ್ಲದೇ ಇದ್ದರೆ ಅವರು ನೋಟಿಸ್ ಕೊಡ್ಬೋದು, ಕೊಡಬಾರ್ದಂತ ಏನಿಲ್ಲ. ಆದರೆ ಆ ದಾಖಲೆಗಳೆಲ್ಲ ಇದ್ದು ಅದನ್ನು ಕೊಂಡೋಗಿ ಠಾಣೆಗೆ ಹಾಜರುಪಡಿಸಿ, ನೋಡಿ ನನ್ನ ಹತ್ರ ದಾಖಲೆಗಳಿವೆ, ಆ ಸಂದರ್ಭದಲ್ಲಿ ದಾಖಲೆಗಳಿರಲಿಲ್ಲ, ಆದ್ದರಿಂದ ನೀವು ಈ ನೋಟಿಸನ್ನು ಹಿಂತಗೊಳ್ಬೇಕಂತ ಹೇಳಿದರೆ ಅವರು ಅದಕ್ಕೆ ಒಪ್ಪುವುದಿಲ್ಲ. ಇಂತಹ ಪರಿಸ್ಥಿತಿಯೂ ಇದೆ. ಸರ್, ಈ ಬಗ್ಗೆ ಮಾತಾಡೋದಕ್ಕೆ ಜೆರಾಲ್ಡ್ ಟವರ್ಸ್ ಸಾಮಾಜಿಕ ಹೋರಾಟಗಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ಮಂಡ್ಯದಲ್ಲಿ ಆದಂಥ ಒಂದು ದುರ್ಘಟನೆ ಏನಿದೆಯೋ ಅದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯದಲ್ಲಿ ಆದ ಸಾವಂತಿಲೆಲ್ಲ ಎಷ್ಟೋ ಮಂದಿ ಅಪಘಾತ ಆಗಿ ಪೊಲೀಸ್ನವರಿಂದ ಗಾಯಗೊಂಡಿದ್ದಾರೆ. ಗಾಡಿಗಳಿಗೆ ಲಕ್ಷಗಟ್ಟಲೆ ನಷ್ಟ ಆಗಿದೆ. ಪ್ರತಿ ಬಾರಿ ನಮ್ಮ ರಾಜ್ಯದ ಮಟ್ಟದಲ್ಲಿ ಉನ್ನತ ಅಧಿಕಾರಿ ಬರುವಾಗ, ಡಿಜಿಪಿ ಅನ್ನು ಹೇಳ್ತೇವೆ ನಾವು, ಬರುವಾಗ ಅವರೊಂದು ಹೊಸ ಕಾನೂನು ತರ್ತಾರೆ, ರಸ್ತೆಯಲ್ಲಿ ನಿಲ್ಲಿಸಬಾರದು, ನೋಟಿಸ್ ಇಶ್ಯೂ ಮಾಡಬೇಕು, ಪೊಲೀಸ್ನವರಿಗೆ ನಗದು ದಂಡ ವಸ್ತು ತಗೊಳ್ಳುವ ರೈಟ್ಸ್ ಇಲ್ಲ, ಎಲ್ಲ ಕೋರ್ಟಿಗೆ ಪೇ ಮಾಡುವ ತರ ನೋಟಿಸ್ ಹಾಕಿ ಅಲ್ಲಿಂದ ಅವರು ಕಟ್ಟುವ ವ್ಯವಸ್ಥೆ ಮಾಡ್ಬೇಕಲ್ಲದೆ ಪೊಲೀಸ್ನವರ ಕೈಗೆ ದುಡ್ಡು ಕೊಡ್ಲಿಕ್ಕಿಲ್ಲ ಅಂತೇಳಿ ಎಲ್ಲ ಏನೇನೆಲ್ಲ ಬಂದಿದೆ. ಆದ್ರೆ ಎಲ್ಲಾ ಬಂದ ಕಾನೂನುಗಳು ತಾತ್ಕಾಲಿಕ, 1 ತಿಂಗಳು 15 ದಿವಸ. ಅದರ ನಂತರ ನಮ್ಮ ಎಮ್ಮೆ ಬೆನ್ನಿಗೆ ನೀರು ಬಿದ್ದರೆ ನೋಡಿ ನೀರು ಇಳಿದು ಹೋಗ್ತದೆ. ಅದೇ ರೀತಿ ಇವರ ಹಳೆ ದಾಳಿಯನ್ನು ಮುಂದುವರಿಸ್ತಾರೆ. ಈಗ ಅದು ಒಂದ್ ಕಡೆ ಆಯ್ತು. ಅದರ ಜೊತೆಯಲ್ಲಿ ಇವತ್ತು ಫೈನ್ ತಗೊಳ್ಳುವುದಕ್ಕೆ ಗಮನ ಕೊಡ್ತಾರೆ ಟ್ರಾಫಿಕ್ ಪೊಲೀಸ್ನವರು. ಸರಿ, ನಾವು ತಪ್ಪು ಮಾಡ್ತೇವೆ, ಯಾರು ಹೆಲ್ಮೆಟ್ ಹಾಕದೆ ಹೋಗ್ತಾನೆ, ಯಾರು ಟ್ರಿಪಲ್ ರೈಡ್ ಹೋಗ್ತಾನೆ, ಎಲ್ಲ ಹೋಗ್ತೀರಿ. ಅದರ ಜೊತೆಯಲ್ಲಿ ಇವತ್ತು ಜನರ ಪ್ರಾಣ ಹೋಗುವ ರೀತಿಯಲ್ಲಿ ರಸ್ತೆಯಲ್ಲಿ ಹೊಂಡ ಗುಂಡಿ ಉಂಟು, ರಸ್ತೆಯಲ್ಲಿ ಏನೋ ಒಂದು ದೊಡ್ಡ ಆಬ್ಜೆಕ್ಟ್ ಉಂಟು, ಮರದ ಗೆಲ್ಲು, ಅದು ಸಂಬಂಧಪಟ್ಟ ಇಲಾಖೆಗೆ ಯಾಕೆ ಹೇಳುವುದಿಲ್ಲ ಪೊಲೀಸ್ನವರು? ಅದರ ನಂತರ ಈ ರಸ್ತೆಯಲ್ಲಿ ನಿಲ್ಲಿಸುವ, ಇದು ಬಿಜೆಪಿ ಸರ್ಕಾರ ಇರುವಾಗ ನಾನು ಹೇಳ್ತಿದ್ದೆ, ನಮ್ಗೆ ಒಂದು ದಿವಸ ಏನಾಯ್ತು ಹೇಳಿದರೆ 6 ನಂಬರ್ ಇದ್ದಳಿಯವರಿಗೆ 8 ಅಂತ ಹೇಳಿ ಕಂಡಿದ್ದೆ. ಯಾವುದರಲ್ಲಿ? ನಮ್ಮ ಸಿಸಿ ಕ್ಯಾಮರಾದಲ್ಲಿ. ನಾನು ಫೈನ್ ಕಟ್ಟುವ ಮೊದಲು ವೆರಿಫೈ ಮಾಡ್ತೇನೆ, ಅದು ಕೂಡ ನಾನು 1 ವೇ ಅಲ್ಲಿ ಬಂದಿದ್ದೇನೆ ಅಂತೇಳಿ, ಬರುವ ದಾರಿ ಇಲ್ಲ ತಪ್ಪಿಸಿಕೊಂಡು ಬಂದಿದ್ದೇನೆ ಅಂತೇಳಿ. ನಾನು ಕಾನೂನು ಮೀರಿಕೊಂಡು ಬಿಲ್ಕುಲ್ ಹೋಗುವವನಲ್ಲ, ಜವಾಬ್ದಾರಿ ಪ್ರಜೆ ನಾನು, ದೇಶ. ಅಲ್ಲಿ ಹೋಗಿ ಇವರ ಸಿಸಿ ಕ್ಯಾಮರಾ ನೋಡುವಾಗ ಇವರಿಗೆ 6 ನಂಬರ್ 8 ನಂಬರ್ ರಜೆ ಕಂಡಿದೆ. ಆಗ ನಾನು ಹೇಳಿದ್ದೆ, ಬಂದರಲ್ಲಿ ನಮ್ಮ ಪಾಂಡೇಶ್ವರ ಎಸಿಪಿ ಆಫೀಸಲ್ಲಿ ಹೇಳಿದ್ದೆ, ಸರ್ಕಾರದವರ ಹತ್ರ ದುಡ್ಡು ಇಲ್ಲದಿದ್ದರೆ ಈ ರೀತಿ ತಪ್ಪು ಕೊಟ್ಟು ಮತ್ತೆ ಬೆಳಿಗ್ಗೆ ಎಲ್ಲಿ ಆಫೀಸಿಗೆ ಹೋಗುವ, ಶಾಲೆಗೆ ಹೋಗುವ ಮಕ್ಕಳನ್ನ ಅಡ್ಡ ನಿಲ್ಲಿಸಿ ನೀವು ದಂಡ ವಸೂಲಿ ಮಾಡುದಾದರೆ, ಸರ್ಕಾರ ದುಡ್ಡು ಇಲ್ಲದಿದ್ದರೆ ವಿಧಾನಸೌಧದ ಹತ್ರಲ್ಲಿ ಭಿಕ್ಷಾ ಪಾತ್ರ ಇಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಮೆಟ್ಲಿನ ಮೇಲೆ. ಸರ್ಕಾರ ನಡೆಸಲಿಕ್ಕೆ ಇವರ ಹತ್ರ ಇವರು ಏನ್ ಹೇಳ್ತೇವೆ ನಾವು, ರೆವೆನ್ಯೂ ಇಲ್ಲ ಅಂತ ಹೇಳಿದ್ದಾರೆ, ಆದಾಯ ಎಲ್ಲ ಗಿಮ್ಮೆಲೆಗಳಲ್ಲಿ ಮೆಟ್ಲ ಮೇಲೆ ಕುತ್ಕೊಳ್ಳಿ ಭಿಕ್ಷಾ ಪಾತ್ರ ಇಟ್ಕೊಂಡು. ಈಗ ಬೆಳಿಗ್ಗೆ ಸರ್ ನಾನು ಹೇಳ್ತೇನೆ, ಈಗ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿಗೆ ಸ್ಟೂಡೆಂಟ್ ಹೋಗ್ತಾರೆ ಕದ್ರಿ ನಂತೂರ್ನಿಂದ, ಅವರಿಗೆ ಇವರು ಅರ್ಧದಲ್ಲಿ ನಿಲ್ಲಿಸಿ ಬಿಟ್ರೆ ಅವರಲ್ಲಿ ಶಾಲೆಗೆ ಲೇಟ್, ಅವರ ಇಡೀ ವರ್ಷದ ಭವಿಷ್ಯ ಹೋಯ್ತು ಇವರಿಂದಾಗಿ. ನಂಬರ್ ನೋಟ್ ಮಾಡಿ ಮತ್ತೆ ಇವರಿಗೆ ನೋಟಿಸ್ ಕಳಿಸಬಾರದು, ಫೋಟೋ ತೆಗೆದು ಎಲ್ಲ ಉಂಟಲ್ಲ, ಆಧುನಿಕ ಕ್ಯಾಮರಾಗಳು ಉಂಟಲ್ಲ, 50 ಲಕ್ಷ 1 ಕೋಟಿ ರೂಪಾಯಿದೆಲ್ಲ ಹಾಕಿದಾರಲ್ಲ, ನಂತೂರಲ್ಲಿ ಕದ್ರಿಯದ್ದೆಲ್ಲ ಹಾಕಿದಾರಲ್ಲ, ಈ ಕ್ಯಾಮರಾಗಳು ಎಷ್ಟು ನಡೀತವೆ?
ಇವರು ಶಾಲೆಗೆ ಹೋಗುವಾಗ ಅಡ್ಡ ಮಾಡಿ ಇಟ್ರೆ ಆ ವಿದ್ಯಾರ್ಥಿದು ಪಾಪ ಅವನ ಭವಿಷ್ಯ ಹೋಯ್ತು. ಇವತ್ತು ಒಬ್ಬನಿದಲ್ಲ ನೂರಾರು ಮಂದಿಯನ್ನು ಇವರು ಮಾಡ್ತಾರೆ. ನಾನು ಒಂದು ದಿವಸ ಕಂಕಂಗಡಿಯಲ್ಲಿ ಹೇಳಿದ್ದೇನೆ, ನೀವು ಕೂಡ ಮಕ್ಕಳಿದೆ ಸರ್, ದಯವಿಟ್ಟು ಅವನ ಶಾಲೆಗೆ ಲೇಟ್ ಆಗುವಂತೆ ಮಾಡಬೇಡಿ, ಅವನ ನಂಬರ್ ನೋಟ್ ಮಾಡಿ ಅವನಿಗೆ ನೋಟಿಸ್ ಇಶ್ಯೂ ಮಾಡಿ. ಸರಿಯಲ್ಲ ನಾನು ಹೇಳುದು, ಸರಿಯಲ್ಲ ನಾನು ಹೇಳುದು ನನ್ನ ವಾದ. ಅವರಿಗೆ ಡಿಜಿಪಿ ಹೇಳಿದ್ದಾರೆ ಅಂತ ಹೇಳಿ ಬೇಡ. ನಾನು ಏನಕ್ಕೆ ಹೇಳಿದರೆ, ಪ್ರತಿಯೊಂದಕ್ಕೂ ನಮ್ಗೆ ಇದು ದಂಡ ಕಟ್ಟಲಿಕ್ಕೆ ನಮ್ಮ ಟ್ರೆಜರಿ ಆಫೀಸ್ ಇದೆ, ಖಜಾನೆ, ಜಿಲ್ಲಾ ಖಜಾನೆ ಇದೆ, ಕೋರ್ಟ್ ಅಲ್ಲಿ ನಮ್ಮ ಫೈನ್ ತೆಗೆದುಕೊಳ್ಳುವುದಂತೇಳಿ ಒಂದು ಸೆಕ್ಷನ್ ಇದೆ. ಎಲ್ಲ ಇರುವಾಗ ಅದು ಕೋರ್ಟಿಗೆ ಜಡ್ಜಿನಲ್ಲಿ ಅಲ್ಲಿ ಹಾಜರಾಗ್ಬೇಕಂತೇಳಿ ಅಂತ ವ್ಯವಸ್ಥೆ ಮಾಡ್ಲಿ. ಆ ಫೈನ್ ಕೋರ್ಟ್ ಅಲ್ಲಿ ಎಲ್ಲಿ ಕಟ್ಲಿಕ್ಕೆ ಅಂತೇಳಿ ನೋಟಿಸ್ ಕೊಡ್ಲಿ. ಚಾಲೆಂಜ್ ಮಾಡುದು ವಕೀಲರನ್ನು ಇಟ್ಟು ಯಾವಾಗ ತಪ್ಪು ಮಾಡದವ. ಈಗ ನನಗೆ 6 ನಂಬರ್ ನನ್ನ ಎಂಡಿಂಗ್ ನಂಬರ್ 8 ಆಗಿ ಖಂಡಿತ ಅಂತ ಹೇಳಿ ನೋಟಿಸ್ ಕೊಟ್ರು. ಅದು ನೋಡುವಾಗ ಅದರ ಸ್ಕೂಟರ್ ಇದು ಬಣ್ಣ ಕೂಡ ಬೇರೆ ಚೇಂಜ್, ನಂದು ಬಿಳಿ ಅದು ನೀಲಿ ಬಣ್ಣದ್ದು ಸ್ಕೂಟರ್. ನನಗೆ ಮಾತಾಡ್ಲಿಕ್ಕೆ ಗೊತ್ತುಂಟು, ಈಗ 34-35 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಮಾತಾಡ್ಲಿಕ್ಕೆ ಗೊತ್ತಿಲ್ಲದವ ಏನ್ ಮಾಡ್ತಾನೆ, ಸೀದೋಗಿ ಹಣ ಕಟ್ತಾನೆ. ಅಂದ್ರೆ ಒಬ್ಬನ ಮೇಲೆ ತಪ್ಪು ಅಪವಾದ ಹಾಕಿಕೊಂಡು ಇವರು ದಂಡ ವಸೂಲು ಮಾಡುದು ಹೇಳಿದ್ದಾರೆ. ಇದು ಇನ್ನೊಂದು ಕ್ರಿಮಿನಲ್ ಆಕ್ಟ್ ಅಲ್ಲ ಇವರದು. ತಮಗೆ ನೋಟಿಸ್ ಬಂದದರಲ್ಲಿ ಕರೆಕ್ಟ್ ಇತ್ತ ಸರ್? ಇಲ್ಲ, ನೋಟಿಸ್ ಅಲ್ಲಿ ಅದನ್ನ ವೆರಿಫೈ ಮಾಡಿದೆ. ನನ್ಗೆ ಕೊಟ್ಟದ್ದು ನೋಟಿಸ್ ಬೇರೆ ಸ್ಕೂಟರ್ ಇದು, ನನ್ನ ಹೆಸರಿಗೆ ಬಂದಿದೆ ಹೇಳಿದರೆ. ಇವರಿಗೆ 6 ಅಕ್ಷರ 8 ಆಗಿ ಕಂಡಿದೆ, ಎಂಡಿಂಗ್ ಮಧ್ಯದ್ದು ಲೆಟರ್ ಯಾವ್ದ ಒಂದು ಅಕ್ಷರ. ತಮ್ಮ ಅಡ್ರೆಸ್ಸಿಗೆ ಬರ್ಬೇಕಿದ್ರೆ ಆ ಅಡ್ರೆಸ್ ಅವರಿಗೆ ಹೇಗೆ ಸಿಕ್ತು? ಅಡ್ರೆಸ್ಸಿಗೆ ಅಲ್ಲ, ನನ್ನ ನಂಬರಿಗೆ ಬಂದಿದೆ ನೋಟಿಸ್ ಸ್ವಾಮಿ, ಬೇರೆಯವರದ್ದು. ನೀವು ಹೇಳಿಲ್ಲ, ಅರ್ಥ ಆಗ್ಲಿಲ್ವಾ ನಿಮ್ಗೆ? ಬೇರೆ ಯಾರ ತಪ್ಪು ಮಾಡಿದ್ದು ನಾನ್ ಮಾಡಿದೆ ಅಂತ ಹೇಳಿ ನನ್ಗೆ ನೋಟಿಸ್ ಬಂದವಾಗ ನಾನು ಅದನ್ನು ವೆರಿಫೈ ಮಾಡುವಾಗ ನನ್ನ ನಂಬರ್ ಅಲ್ಲ, ನನ್ನದು ಸ್ಕೂಟರ್ ಕೂಡ ಅಲ್ಲ, ಅದು ಟೋಟಲಿ ರಾಂಗ್ ಮಿಸ್ಟೇಕನ್. ಅವರ ಸಿಸಿ ಕ್ಯಾಮರಾ ಫುಟೇಜ್ ಇದು ತಪ್ಪು. ಈಗ ಬೇರೆಯವರು ಮಾಡಿದರೆ ಸೀದೋಗಿ ಹಣ ಕಟ್ಟಿ ಬರುದಿಲ್ಲ, 500 ರೂಪಾಯಿ ಫೈನ್. ಅವ್ರು ನನ್ನಾಗೆ ಚಾಲೆಂಜ್ ಮಾಡ್ತಾರೆ, ನನಗೆ ಪಿಕ್ಚರ್ ತೋರಿಸಿ ಅಂತ ಹೇಳಿ, ಇಮೇಜ್. ಇದೆಯಲ್ಲ ಸ್ವಾಮಿ, ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳುವುದು, ಹುಚ್ಚುತನಕ್ಕೆ ಕಡಿವಾಣ ಬೀಳ್ಬೇಕು. ಪೊಲೀಸ್ನವರಿಗೆ ಸಂಬಳ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ರೆವೆನ್ಯೂ ಉಂಟು. ರೆವೆನ್ಯೂ ಇದ್ದಲ್ಲಿ ನೀವು ಏನ್ ಮಾಡ್ತೀರಿ, RTO ಕಚೇರಿಯಲ್ಲಿ ಒಂದು ಮೇಜು ಕುರ್ಚಿ ಸರಿ ಇಲ್ಲ ಅಲ್ಲಿ. ಈ ರಾಜ್ಯದ ಹೈಯೆಸ್ಟ್ ರೆವೆನ್ಯೂ ಕಲೆಕ್ಟ್ ಆಗುವುದು RTO ಕಚೇರಿಯಲ್ಲಿ. ಅಲ್ಲಿ ಹೊಸ ಕಟ್ಟಡನೇ ಸರಿ ಇಲ್ಲ. ಈಗ ಏನೋ ಆಚೀಚೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿದ್ದೇನೆ. ಅಲ್ಲಿ ಕೂತ್ಕೊಳ್ಳುವ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಅಥವಾ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಮಳೆಗಾಲದಲ್ಲಿ ಕೊನೆ ಕೂತ್ಕೊಳ್ಬೇಕು, ಮೇಲಿಂದ ನೀರು ಬೀಳ್ತದೆ. ಸರ್ಕಾರದ ಹತ್ರ ಆದಾಯ ಉಂಟು, ಯಾಕೆ ಇದು ತಪ್ಪು ರಾಂಗ್ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ ಸರ್ಕಾರ? ಕೆಟ್ಟದಕ್ಕೆ ಉಪಯೋಗ ಮಾಡ್ಲಿ. ಎಲ್ಲಿ ಕಾರ್ಮಿಕರು, ಎಲ್ಲಿ ಸ್ಟಾಫ್ ಅಲ್ಲಿ ಕೆಲಸದ ಕಾರ್ಮಿಕರನ್ನು ನೇಮಿಸ್ಲಿ. ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ನಿರುದ್ಯೋಗ. ನಾನು ಇವತ್ತು ಕರ್ನಾಟಕ ಸ್ಟೇಟ್ ನಮ್ಮ ಡಿಜಿಪಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡುದು, ಮತ್ತೆ ನಮ್ಮ ಗೃಹ ಸಚಿವರಿಗೆ, ಪೊಲೀಸ್ನವರ ಹುಚ್ಚುತನ ಕೂಡಲೇ ನಿಲ್ಲಿಸಬೇಕು. ಇದರಿಂದ ಬರೀ ಮಂಡ್ಯದ ವಿಷಯ ಅಲ್ಲ, ವರ್ಷಕ್ಕೆ ಕನಿಷ್ಠ ನಾನು ಎಲ್ಲಿಯಾದರೂ ಪ್ರಮಾಣ ಮಾಡಿ ಹೇಳಲು ಸಿದ್ಧ, ಒಂದು 10, 15, 20 ಇಂಥ ಘಟನೆಗಳು ಆಗ್ತವೆ ನಮ್ಮ ರಾಜ್ಯದಲ್ಲಿ. ಇಲ್ಲಿ ಮಂಡ್ಯದಲ್ಲಿ ಆದಾಗ ಅದರಿಂದ ಪ್ರಾಣ ಹೋಗ್ತದಂತೆ ಬೀಳುವುದಿಲ್ಲ. ವೆಹಿಕಲ್ ಡ್ಯಾಮೇಜ್, ಕಂಬಕ್ಕೆ ಹೊಡೆಯುವುದು ಈ ಪೊಲೀಸ್ನವರ ಭಯದಿಂದ. ಇವರಿಗೆ ಅದು ರಸ್ತೆಯಲ್ಲಿ ನಿಂತಿರುವಾಗ ಯಾವಾಗ ಮತ್ತೆ ಒಂದು ಸ್ವಾಮಿ, ನಾನು ಇವತ್ತು ಹೇಳುತ್ತ ಕಾರ್ಯಕ್ರಮದ ಮುಖಾಂತರ, ಏನಾದರೂ ಕಳ್ಳ ಮತ್ತೆ ಇದು ಏನಾದರೂ ಮಾಡಿದವ, ದರೋಡೆ ಮಾಡಿದವ ಪೊಲೀಸ್ನವರು ಮುಂದೆ ವಾಹನ ಇಟ್ಕೊಂಡು ಬರ್ತಾನೆ, ಅವನು ತಪ್ಪಿಸಿ ಇಲ್ಲಿಂದ ಓಣಿಯಿಂದ ಹೋಗ್ತಾನೆ. ಬರುವವ ಒಬ್ಬ ಜವಾಬ್ದಾರಿಯುತ ಪ್ರಜೆ, ಏನೋ ಅರ್ಜೆಂಟಿಗೆ, ಈಗ ಮೊನ್ನೆ ಮಂಡ್ಯದಲ್ಲಿ ಹಾಗೆ ಆಯ್ತು, ಮಗುವನ್ನ ಆಸ್ಪತ್ರೆಗೆ ಕೊಂಡೋಗಾಗ ಹೆಲ್ಮೆಟ್ ಹಾಕಿಲ್ಲ. ಹಾಗೆ ಕೆಲವರಿಗೆ, ಈಗ ನನ್ಗೆ 60, 65, 69 ಪ್ರಾಯ ಆಯ್ತು. ಈಗ 60 ವರ್ಷ ಮೇಲಿನವ್ರು ಹೆಲ್ಮೆಟ್ ಹಾಕಿ ಹೋಗ್ತಾರೆ ಅಂತ ಹೇಳಿ ಅವ್ರಿಗೆ ಹುಚ್ಚುತನ ಶುರು ಆಗಿದೆಯಾ? ಯುವಕರಾದ್ರೆ ಆ ಎತ್ತರ ಸೀಟಿದ್ದು ಬೈಕಲ್ಲಿ ಟ್ರಿಬಲ್ ರೈಡ್ ಹೋಗ್ತಾರೆ, ಅವರು ಹೆಲ್ಮೆಟ್ ಹಾಕುದಿಲ್ಲ. ರಾತ್ರಿ ಗಾಂಜಾ ಸೇವಿಸಿ ಬಿಡ್ತಾರೆ 1-1:30-2 ಗಂಟೆಗೆ. ಸರಿ, ನೀವು ಹಗಲಿನ ಹೊತ್ತಿಗೆ ಒಳ್ಳೆ ಜವಾಬ್ದಾರಿಯುತ ಪ್ರಜೆಗಳನ್ನು ನೀವು ಹಿಡಿದು ನಿಲ್ಲಿಸುವುದಂತ ಹೇಳಿದ್ದಾರೆ, ಎತ್ತಕ್ಕಾಗಿ ಇದು. ಮತ್ತೆ ಅವರದ್ದು ಕೂಡ ನಾನು ಅವರ ಸಿಂಪತಿ ಕೂಡ ಕೆಲವು ವಿಚಾರದಲ್ಲಿ ಹೇಳ್ತೇನೆ. ಯಾವತ್ತು KPT ಹತ್ರ ಪೊಲೀಸ್ನವರು ಮುಚ್ಚುತ್ತಾರೆ ಹಾರ ಇಟ್ಕೊಂಡು. ಅವರು ಡಿಪಾರ್ಟ್ಮೆಂಟ್ಗೆ ಬರ್ತಾಕ್ಲಿ, ಇಲ್ಲಿ ಗುಂಡಿ ಉಂಟು, ಜನರ ಪ್ರಾಣ ಹೋಗ್ತದೆ ಅಂತ ಹೇಳಿ ಅವ್ರ ಯಾಕೆ ಹೊಂಡ ತುಂಬಿಸ್ಬೇಕು? ನಾವು ತೆರಿಗೆ ಕಟ್ಟುದಿಲ್ವಾ? ಆ ಬಿಸಿಲಲ್ಲಿ ಪೊಲೀಸ್ನವರು ಡ್ಯೂಟಿ ಮಾಡ್ತಾರೆ. ಸರ್ಕಾರಕ್ಕೆ ಒಂದು ಕುಡಿಯುವ ನೀರಿನ ಬಡ್ಡಿದ ವ್ಯವಸ್ಥೆ ಮಾಡ್ತದೆ. ಮತ್ತೆ ಅದನ್ನು ವ್ಯಾನ್ ಅಲ್ಲಿ ತಂದು ಸಪ್ಲೈ
ವಿಚಾರಣೆ ಮಾಡ್ಬೇಕು. ಅವರ ಸಂಬಳದಲ್ಲಿ ಬೇಕಾದ್ರೆ ಒಂದು ತಿಂಗಳಿಗೆ 300 ರೂಪಾಯಿ ತೆಗೀರಿ ನೀವು, ಜೈಲಲ್ಲಿ ಡ್ಯೂಟಿ ಆಗ ಅವನಿಗೆ ಅವನ ಪ್ರೆಷರ್ ಏರಿಕೊಂಡು ಅವ ಏನಾದ್ರು ಹುಚ್ಚುತನದ ಇದನ್ನು ಮಾಡಿಬಿಡ್ತಾನೆ. ಕಡೆಗೆ ದೂರ ಹೋಗ್ತದೆ ಎಲ್ಲಿ ಮಂತ್ರಿ ಲೆವೆಲ್ ಅಲ್ಲಿ. ಮತ್ತೆ ಟಿವಿಗಳು ಅದರ ಬಗ್ಗೆ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ. ಅದಕ್ಕೆ ಪ್ರಚೋದನೆ ಯಾರಿಂದ? ಸರ್ಕಾರದ ನಿರ್ಲಕ್ಷ್ಯ. ನಾನು ಇವತ್ತು ಬಿಜೆಪಿ ಅವರ ಹತ್ರ ಹೊಸಬರು ಮತ್ತೆ ನಮ್ಮ ಕಮಿಷನರ್ ಬಂದಿದ್ದಾರೆ, ಅವರ ಹತ್ರ ಈ ಕಾರ್ಯಕ್ರಮದ ಮುಖಾಂತರ ವಿನಂತಿ ಮಾಡ್ತೇನೆ, ದಯವಿಟ್ಟು ಹುಚ್ಚುತನ ಈ ಪೊಲೀಸ್ನವರು ಅದನ್ನು ಮಾಡುವುದನ್ನು ದಯವಿಟ್ಟು ಬಿಡ್ಲಿ. ಪ್ರತಿಯೊಬ್ಬರಿಗೆ ಶಾಪ ಎಂಬುದುಂಟು. ಈ ಹಿಂದೂ ನಮ್ಮ ಧರ್ಮದಲ್ಲಿ ಕರ್ಮ ಅಂತ ಹೇಳಿ ಹೇಳ್ತೇವೆ. ನಾನು ಕ್ರಿಶ್ಚಿಯನ್ ಆದ್ರೂ ಕೂಡ ಅದನ್ನು ನಾನು 65 ವರ್ಷದಿಂದ ನಾನು ಕೇಳಿಕೊಂಡು ಬಂದಿದ್ದೇನೆ. ಆ ಶಬ್ದ 64 ವರ್ಷ ಸಾರಿ, ಕರ್ಮ ಎಂಬ ಶಬ್ದವನ್ನು ನಾನು ಕೇಳಿದ್ದೇನೆ. ಪ್ರತಿಯೊಬ್ಬರಿಗೆ ಅವರವರ ಕರ್ಮ ಉಂಟು. ನಾನು ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದಲ್ಲಿದ್ದೆ. ಕೇಜ್ರಿವಾಲ್ಗೆ ಒಂದು ಪತ್ರ ಬರೆದಿದ್ದೆ, ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಈ ಲಂಚ ತಕೊಂಡವರಿಗೆ ಯಾವ ರೀತಿ ಶಾಪ ಕೊಡ್ತಾರೆ ಅಂತ ಫೋಟೋ ತೂಗಾಡಿಸ್ಬೇಕಂತ ಹೇಳಿ ಗೋಡೆ ಮೇಲೆ. ಆ ಲಂಚದ ಭಯ ಹೋಗ್ಲಿಕ್ಕೆ ಅವರ ಫೋಟೋ ಅಲ್ಲ, ಚಿತ್ರ. ಮುಂಚೆ ಹತ್ತಿದ್ದರು ಸರ್ಕಾರಿ ಕಚೇರಿಗಳಲ್ಲಿ 60 ವರ್ಷ ಮೊದಲು. ಯಾವ ಟಿಬಿ ಕಾಯಿಲೆದು ಆನೆಕಾಲು ರೋಗದೆಲ್ಲ ಚಿತ್ರ ಹತ್ತಿದ್ದರು, ಒಂದು ಅವೇರ್ನೆಸ್ ಕೊಡ್ಲಿಕ್ಕೆ. ಆದ ಕಾರಣ ನಾನು ನಿಮ್ಮ ಇವತ್ತು ಕಾರ್ಯಕ್ರಮ ಒಳ್ಳೆ ಉತ್ತಮ ಕಾರ್ಯಕ್ರಮ ಮಾಡಿದ್ದೀರಿ. ನಮ್ಮ ಪೊಲೀಸ್ ಮೇಲಧಿಕಾರಿಗಳಿಗೆ ನಾನು ಇವತ್ತು ಹೇಳ್ತೇನೆ, ಅದನ್ನು ಕಟ್ಟುನಿಟ್ಟಾಗಿ ಆ ಕ್ರಮ ಪಾಲಿಸಬೇಕು. ರಾಜ್ಯ ಮಟ್ಟದಲ್ಲಿ ಹೇಳಿದ್ದನ್ನು ಇನ್ನು ಯಾವ ಪೊಲೀಸ್ನವರಿಗೆ ಕೂಡ ಸಲುಗೆ ಕೊಡ್ಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಈಗ ಹೊಸ ನಿಯಮ ಬಂದಿದ್ದಲ್ಲ ಸರ್, ಅದರ ಬಗ್ಗೆ ಏನ್ ಹೇಳ್ತೀರಿ? ಯಾವ್ದು ಹೊಸ ನಿಯಮ ಈಗ ಅಂತ ಹೇಳಿದ್ರೆ ಜಿಗ್ಜಾಗ್ ಬ್ಯಾರಿಕೇಡ್ ಹಾಕ್ಲಿಕ್ಕಿಲ್ಲ, ಅದ್ರ ಜೊತೆಗೆ ಹೋಗುವಂತ ಸವಾರರನ್ನು ಎಳಿಬಾರ್ದು, ಹೀಗೆ ಕೆಲವೊಂದು ನಿಯಮಗಳು ಬಂದಿದೆಯಲ್ಲ. ಹೌದು ಸರ್, ಈಗ ನಾನು ನಿಮ್ಗೆ ಕಾರ್ಯಕ್ರಮದಲ್ಲಿ ಅದೇ ಹೇಳಿದೆ. ಈ ರಿಫ್ಲೆಕ್ಟರ್ ಇಲ್ಲದ ಬ್ಯಾರಿಕೇಡ್ಸ್ ಇಡ್ತಾರೆ, ಅದು ಕಾರಣ. ಡಿಪಾರ್ಟ್ಮೆಂಟ್ ಗೆ ಹೇಳಿ ಅವರು, ಡಿವೈಡರ್ ಇಂದಾಗಿ ಇವತ್ತು ಯುವಕರ ಪ್ರಾಣ ಹೋಗ್ತದೆ. ಡಿವೈಡರ್ ಪೊಲೀಸ್ ಕಟ್ಟಿದಲ್ಲ, ಆ ರಸ್ತೆಗೆ ಸರಿಯಾದ ಅಗಲ ಇಲ್ಲದಿದ್ದರೆ ರಸ್ತೆಗೆ ಡಿವೈಡರ್ ಯಾಕೆ ಹಾಕ್ಬೇಕು? ಇವತ್ತು ನಮ್ಮ ಮಿನಿ ವಿಧಾನಸೌಧ ಮುಂದೆ 2 ಟೂ ವೇ ಇತ್ತು, ಈಗ ಅದು ಮಧ್ಯದ ಡಿವೈಡರ್ ತೆಗೆದಿದ್ದಾರೆ. ಯಾಕೆ ತೆಗೆದಿದ್ದಾರೆ ಡಿವೈಡರ್? ಅವ್ರಿಗೆ ನಮ್ಮ ಸ್ವಾಗತ ಹೋಟೆಲ್ ಹತ್ರ ಬಲ್ಮಠದಲ್ಲಿ ನಮ್ಮ ಹಳೆ ಸ್ವಾಗತ, ನಮ್ಮ ಪೋಸ್ಟ್ ಆಫೀಸ್ ಹತ್ರ ನನ್ನ ಕಣ್ಣ ಮುಂದೆ ಒಬ್ಬ ಯುವಕ ಪ್ರಾಣ ಕಳ್ಕೊಂಡಿದ್ದಾನೆ, ಮೆಡಿಕಲ್ ಕಲಿಯುವವ. ಅಲ್ಲಿ ರಸ್ತೆ ಆಗಲಾಗದೆ ಡಿವೈಡರ್ ಯಾಕೆ ಹಾಕಿದ್ರು ಮೊದಲೇ? ಹಾಗೆ ಅವರು ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಇಲ್ಲಿ ನಮ್ಮ ಬಲ್ಮಠ, ಅದಕ್ಕೆ ನಾವು ಕಲೆಕ್ಟರ್ ಸರ್ಕಲ್ ಹೇಳ್ತೇವೆ ನಾವು, ನಮ್ಮ ಬಲ್ಮಠ ಮೇನ್ ಸರ್ಕಲ್ ಮೇಲ್ಗಡೆ ನಮ್ಮ ಡಿಸಿ ಮಟ್ಟಿಗೆ ಹೋಗುವಲ್ಲಿ ಒಂದು 2 ನಿವೇಶನದವರು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ರಸ್ತೆ ಸರಿಯಾಗಿ ಆಗಲಾಗದಿದ್ದರೆ ಅಷ್ಟು ಅವಸರದಲ್ಲಿ ಡಿವೈಡರ್ ಯಾಕೆ ಹಾಕ್ಬೇಕು? ಸರಿಯಲ್ಲ. ಪೊಲೀಸ್ನವರು ಅವರಿಗೆ ನೋಟಿಸ್ ಕೊಡ್ಲಿ, ಒಟ್ಟಿಗೆ ಬರ್ಲಿ. ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರ ತಪ್ಪಲ್ಲ ಅದು. ನನ್ನಂತ ಸಾಮಾಜಿಕ ಹೋರಾಟಗಾರರು ಇದು ಸಾಕ್ಷಿ ತಗೊಳ್ಳಿ ಆ ಕೇಸಿಗೆ. ನಾನು ಮೆಜರ್ಮೆಂಟ್ ಮಾಡಿ ತೋರಿಸ್ತೇನೆ ವೈಜ್ಞಾನಿಕವಾಗಿ. ರಸ್ತೆ ಸರಿಯಾದ ಅಗಲ ಇಲ್ಲದೆ ಇವರು ಅದಕ್ಕೆ ಡಿವೈಡರ್ ಯಾಕೆ ಹೇಳಿದ್ದಾರೆ, ಅದರಲ್ಲಿ ಕಮಿಷನ್ ಉಂಟು. ಅದರ ನಂತರ ಡಿವೈಡರ್ ಮಾಡಿದಲ್ಲಿ ಎಲ್ಲ ನೀರು ಬಂದು ಮಧ್ಯಕ್ಕೆ ಸೇರ್ತದೆ. ಅದು ಈಗ ಮಾಡಿಲ್ಲ, ಮಧ್ಯದ ನೀರು ಎಡಬಲಕ್ಕೆ ಇಳಿಬೇಕು ರಸ್ತೆಯಲ್ಲಿ. ಇದು ಎಲ್ಲ ನೀರು ಬರುವುದು ಮಧ್ಯಕ್ಕೆ. ಅಲ್ಲಿ ಮೊನ್ನೆ ನಮ್ಮ ಸುರತ್ಕಲ್ಲಲ್ಲಿ ಆಗಿದೆ, 2 ವಿದ್ಯಾರ್ಥಿನಿಯರು ಸತ್ತಿದ್ದಾರೆ. ಒಂದು ನೀರು ಸೀದಾ ಗ್ಲಾಸಿಗೆ ಹೊಡೆದದ್ದು ಇನ್ನೊಂದು ಬದಿಗೆ ಗಾಡಿ ಹೋಗುವಾಗ. ಒಬ್ಬನಿಗೆ ಕಣ್ಣು ಕಾಣಲಿಲ್ಲ, ಡಿವೈಡರಿಗೆ ಹೊಡೆದ. 2 ವಿದ್ಯಾರ್ಥಿನಿಯರು ಸತ್ತರು 2 ವರ್ಷ ಮೊದಲು. ಯಾರು ಕಾರಣ ಇದಕ್ಕೆ? ಆ ವೈಜ್ಞಾನಿಕ ಕಾಮಗಾರಿ. ಪೊಲೀಸ್ನವರು ಅವರ ಲೆವೆಲ್ ಅಲ್ಲಿ ನೋಟಿಸ್ ಇಶ್ಯೂ ಮಾಡ್ಲಿ ಅಂತೇಳಿ ಅಡ್ವೊಕೇಟ್ ಇದ್ದಾರೆ. ಯಾರ ತಪ್ಪು? ಅದು ಕೆಬಿದು ಕಂಬ ಮಧ್ಯದಲ್ಲಿ ಇದ್ರೆ ಕೆಬಿ ಮೆಸ್ಕಾಂನವರಿಗೆ ನೋಟಿಸ್ ಇಶ್ಯೂ ಮಾಡ್ಲಿ, ಚೀಫ್ ಇಂಜಿನಿಯರಿಗೆ. ಕಾರ್ಪೊರೇಷನ್ ಆದರೆ ಕಮಿಷನರಿಗೆ ನೋಟಿಸ್ ಕೊಡ್ಲಿ. ಆಗ ತನ್ನಷ್ಟಕ್ಕೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ಕರಗುದು ಎಂಬ ಗಾದೆ ಉಂಟು ಸರ್, ಕಾರ್ಯಕ್ರಮದಿಂದ ಅದು ಜಾರಿಗೆ ಬರಲಿ. ಎಸ್ ಸರ್, ಎಸ್, ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಅತ್ಯುತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಖಂಡಿತ ಸರ್, ಹೌದು. ನೋಡಿ, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಉಲ್ಬಣ ಆಗಲಿಕ್ಕೆ ಮುಖ್ಯ ಕಾರಣಕರ್ತರೇ ಈ ಪೊಲೀಸ್ ವ್ಯವಸ್ಥೆಗಳು. ಪೊಲೀಸ್ ವ್ಯವಸ್ಥೆಯಲ್ಲಿ ಹಿಂದೆ ಹೇಗಿತ್ತಿರಲಿಲ್ಲ, ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಬವ್ ಆಫೀಸರ್ಸ್ ಮಾತ್ರ ನಮಗೆ ಫೈನ್ ಹಾಕುವಂತಹ, ನೋಟಿಸ್ ಕೊಡುವಂತಹ ಹಕ್ಕುಳ್ಳವರಾಗಿತ್ತು. ಆದರೆ ಹಿರಿಯ ಅಧಿಕಾರಿಗಳು ಅವರಿಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾಯಿದ್ರು. ದಿವಸಕ್ಕೆ ನೀವು 75 ಕೇಸು ಹಾಕಬೇಕು ಅಂತ ಫಿಕ್ಸ್ ಮಾಡ್ತಾಯಿದ್ರು. ಸಬ್ ಇನ್ಸ್ಪೆಕ್ಟ್ರು ಬೇರೆ ಬೇರೆ ಕೇಸುಗಳಿಗೆ ಸಂಬಂಧಪಟ್ಟಾಗಿ ಬ್ಯುಸಿ ಇರುವಂಥ ಕಾರಣವಾಗಿ ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ನೋಟಿಸ್ ಬುಕ್ಕಿಗೆ ಸಿಗ್ನೇಚರ್ ಮತ್ತು ಸೀಲ್ ಹಾಕಿ
ASI ಕೈಯಲ್ಲಿ ಕೊಡ್ತಾಯಿದ್ರು. ASIಗಳು ಒಂದು ಸ್ಟೇಷನಲ್ಲಿ 7-8 ಮಂದಿ ಇರ್ತಾರೆ. ಅವರು ಹೋಗಿ ನಿಂತುಕೊಂಡು ಇವರ ಟಾರ್ಗೆಟನ್ನು ರೀಚ್ ಮಾಡಿಸ್ತಾ ಇದ್ರು. ಇಲ್ಲ ಟಾರ್ಗೆಟ್ ರೀಚ್ ಮಾಡಿದ್ರೆ ಅವರಿಗೆ ನೋಟಿಸ್ ಬರುತ್ತೆ ಹಿರಿಯ ಅಧಿಕಾರಿಗಳಿಂದ, ನೀವು ಯಾಕೆ ಟಾರ್ಗೆಟ್ ರೀಚ್ ಮಾಡಲಿಲ್ಲ, ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತ ಹೇಳಿ. ಅದಕ್ಕೆ ಆ ರೀತಿ ಮಾಡ್ತಾಯಿದ್ರು. ಈಗ ಅದರ ನಂತರ ಕಳೆದ ನಿಕಟಪೂರ್ವ IGP ಅವರು DGP ಅವರು ಒಂದು ಇದು ಆದೇಶ ಮಾಡಿದರು, ASIಗಳು ನೋಟಿಸ್ ಇಶ್ಯೂ ಮಾಡಬಹುದು ಅಂತ ಹೇಳಿ. ಆಯಿತಾ, ಇದಾದ ನಂತರ ಏನಾಯಿತು ಅಂತ ಹೇಳಿದರೆ ಎಲ್ಲ ಪೊಲೀಸರು ರಸ್ತೆಯಲ್ಲಿ ವಾಹನಗಳನ್ನು ಅಡ್ಡ ಹಾಕಲಿಕ್ಕೆ ಶುರು ಮಾಡಿದರು. ಒಬ್ಬ PC ಪೊಲೀಸ್ ಕಾನ್ಸ್ಟೇಬಲ್, ಒಬ್ಬ ಹೆಡ್ ಕಾನ್ಸ್ಟೇಬಲ್ ವಾಹನಗಳನ್ನು ನಿಲ್ಲಿಸುವಂತಿಲ್ಲ, ವಾಹನಗಳ ದಾಖಲೆಗಳನ್ನು ಕೇಳುವಂತಿಲ್ಲ, ಚೆಕ್ ಮಾಡುವಂಥದ್ದಿಲ್ಲ, ಕೇಳುವಂತೆಯೂ ಇಲ್ಲ. ಆದರೂ ಅವರು ಅಧಿಕಾರದ ದರ್ಪದಲ್ಲಿ ಕೇಳ್ತಾರೆ, ನಾವು ಅದನ್ನು ಒಪ್ಪಿಕೊಳ್ತೇವೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾವು ಹೇಳೋದು. ಒಂದು ವೇಳೆ ಅವರೊಂದಿಗೆ ನೀವು ಏನಾದರೂ ನಿಮಗೆ ನೋಡಿ ಅಧಿಕಾರ ಇಲ್ಲ, ನೀವು ಕೇಳಲಿಕ್ಕೆ ಬಾರದು, ನಾವು ಕೊಡಲಿಕ್ಕೆ ಬಾರದು ಅಂತ ಹೇಳಿದರೆ ಅಲ್ಲಿಗೆ ನಿಮ್ಮ ಮೇಲೆ IPCಯಲ್ಲಿ ಈಗ ಏನೋ ಸೆಕ್ಷನ್ ಚೇಂಜ್ ಆಗಿದೆ, IPCಯಲ್ಲಿ 353 ಸೆಕ್ಷನಲ್ಲಿ ಕೇಸು ದಾಖಲು ಮಾಡಲಿಕ್ಕೆ ಆಗ್ತದೆ. ಸರ್ಕಾರಿ ಅಧಿಕಾರಿಗಳೊಂದಿಗೆ ಉದ್ದಟತನದ ವರ್ತನೆ. ಯಾಕಂದರೆ ಅವರು ಸರ್ಕಾರಿ ಅಧಿಕಾರಿ. ನೋಡಿ, ಪೆನ್ನು ಮತ್ತು ಪೇಪರು ಎರಡೂ ಅವರ ಕೈಯಲ್ಲಿ ಇರುವಾಗ ನೀವು ಅಸಹಾಯಕರು. ವಿಚಾರ ಇಷ್ಟೇ, ನಾವಿಲ್ಲಿ ಎಷ್ಟೇ ಬೊಬ್ಬೆ ಹೊಡಿಬೋದು, ಅಂದರೆ ಪೆನ್ನು ಮತ್ತು ಪೇಪರು ಅವರ ಕೈಯಲ್ಲಿ ಇರ್ತದೆ. ಅವರೊಂದು ಕೇಸ್ ಹಾಕಿದರೆ ನಾವು ನ್ಯಾಯಾಲಯಕ್ಕೆ ಅಲೆದಾಡಬೇಕು. ಉದ್ದೇಶಪೂರ್ವಕವಾಗಿ ಹಾಕಲಿ, ಉದ್ದೇಶ ಇಲ್ಲದೆ ಹಾಕಲಿ, ಯಾವುದೇ ಕಾರಣಗಳಿಲ್ಲದೆ ಹಾಕಲಿ, ಆದರೆ ಅವರು ಒಂದೊಂದು ಆರೋಪವನ್ನು ಹೊರಿಸ್ತಾ ಇರ್ತಾರೆ. ನೀವು ಅದನ್ನು ನ್ಯಾಯಾಲಯದಲ್ಲಿ ಫೇಸ್ ಮಾಡ್ಬೋದು, ಬಡಿದಾಡ್ಬೋದು, ಏನೂ ಮಾಡ್ಬೋದು. ಆದರೆ ಕ್ಷುಲ್ಲಕ ಕಾರಣಕ್ಕೆ ಸಕಾರಣವಿಲ್ಲದೆ ಕೇಸುಗಳನ್ನು ಹಾಕಿಸಿಕೊಳ್ಳುವಂಥ ದರ್ದು ಯಾರಿಗಿದೆ? ಯಾರಿಗೂ ಇಲ್ಲ. ಕೆಳಹಂತದ, ಯಾಕಂದರೆ ಬಡವರು ಅವರು ಇವರು ಅಂತವರು ಏನೋ ನಮ್ಮ ಪಾಲಿಗೆ ಪಂಚಾಮೃತ ಅಂತ ಹೇಳಿ ಇದ್ದ ಅವಮಾನಗಳನ್ನು ಹಿಂಸೆಗಳನ್ನು ತಡ್ಕೊಂಡು ಹೋಗ್ತಾರೆ. ಮಧ್ಯಮ ವರ್ಗದವರು ಪ್ರತಿಭಟನೆ ಮಾಡಲಿಕ್ಕೆ ಹೋದರೆ ಇಂತಹ ಪರಿಸ್ಥಿತಿ ಬರ್ತದೆ. ಮೇಲ್ವರ್ಗದವರು ಬಗ್ಗೆ ಇವರು ಮಾತನಾಡುವುದೇ ಇಲ್ಲ. ಈಗ ಮಂಗಳೂರಲ್ಲಿ ಕನಿಷ್ಠ ಪಕ್ಷ ಒಂದು 30% ವಾಹನಗಳು ಪಾಂಡಿಚೇರಿ ರಿಜಿಸ್ಟ್ರೇಷನ್ ಹೊಂದಿದಂಥ ವಾಹನಗಳಿವೆ. ಯಾಕಂದರೆ ಹೆಚ್ಚು ಬೆಲೆಯ 50 ಲಕ್ಷ, 60 ಲಕ್ಷ, ಕೋಟಿ, 2 ಕೋಟಿ, 4 ಕೋಟಿ, 8 ಕೋಟಿ ಬೆಲೆ ವಾಹನ ಸಹ ಮಂಗಳೂರಲ್ಲಿದೆ. ಅಂಥ ವಾಹನಗಳು, ಬಹುತೇಕ ವಾಹನಗಳು ಪಾಂಡಿಚೇರಿ ರಿಜಿಸ್ಟ್ರೇಷನ್. ನೀವು ಪಾಂಡಿಚೇರಿ ರಿಜಿಸ್ಟ್ರೇಷನ್ನ ವಾಹನ ಇಲ್ಲಿ ಓಡಾಡ್ತಾ ಇದೆ. ಯಾಕಂದರೆ ಅವರು ರೋಡ್ ಟ್ಯಾಕ್ಸ್ ಕಟ್ಟುವುದು ಪಾಂಡಿಚೇರಿ ಸರ್ಕಾರಕ್ಕೆ, ರೋಡ್ ಉಪಯೋಗ ಮಾಡೋದು ಕರ್ನಾಟಕದಲ್ಲಿ. ನೀವು ವರ್ಷಕ್ಕೊಮ್ಮೆ ವಾಹನವನ್ನು ಇನ್ಸ್ಪೆಕ್ಷನ್ಗೆ ಮಾತ್ರ ತಗೊಂಡೋಗ್ಲಿಕ್ಕಿರೋದು, ಮತ್ತೆಲ್ಲ ನೀವು ಇಲ್ಲೇ ಮಾಡ್ತದೆ. ಇದು ಯಾಕೆ ಮಾಡ್ತೀರಿ ಅಂತ ಹೇಳಿದರೆ, ಇಲ್ಲಿ ರೋಡ್ ಟ್ಯಾಕ್ಸ್ ಜಾಸ್ತಿ, ಪಾಂಡಿಚೇರಿಯಲ್ಲಿ ಕನಿಷ್ಠ. ಆದ್ದರಿಂದ ಆ ಹಣವನ್ನು ಉಳಿಸಲಿಕ್ಕೆ ಬೇಕಾಗಿ ಇಂಥ ವ್ಯವಸ್ಥೆ ಮಾಡ್ತಾರೆ. ಕಾನೂನು ಪ್ರಕಾರ ಹೇಗಿದೆ ಅಂತ ಹೇಳಿದರೆ, ನೀವು 6 ತಿಂಗಳು ಒಂದು ರಾಜ್ಯದಲ್ಲಿ ವಾಹನವನ್ನು ಚಲಾಯಿಸುವುದಿದ್ದರೆ ನೀವು ರೋಡ್ ಟ್ಯಾಕ್ಸ್ ಕಟ್ಟಲೇಬೇಕು. ಅಂಥ ಸಂದರ್ಭದಲ್ಲಿ RTO ಅಧಿಕಾರಿಗಳು ಆ ವಾಹನವನ್ನು ಚೆಕ್ ಮಾಡಬೇಕು, ಅವರಿಗೆ ನೋಟಿಸ್ ಕೊಡಬೇಕು, ನೀವು ಈ ರಾಜ್ಯದ RTO ಕಚೇರಿಯಲ್ಲಿ ನೋಂದಣಿ ಮಾಡ್ಕೋಬೇಕು ಅಂತೇಳಿ. ಆದರೆ ನಿಮಗೆ ವಾಹನವನ್ನು ನೀವು ಪರ್ಚೇಸ್ ಮಾಡುವಾಗ ಅದನ್ನು ಕಂಪನಿಯವರೇ ರಿಜಿಸ್ಟ್ರೇಷನ್ ಮಾಡಿಕೊಡುವಂಥ ಸಂದರ್ಭದಲ್ಲಿ ನೀವು ಲೈಫ್ ಟ್ಯಾಕ್ಸ್ ಕಟ್ಟಿರ್ತೀರಿ, ಸರ್ಕಾರಕ್ಕೆ ಲೈಫ್ ಟ್ಯಾಕ್ಸ್ ಕಟ್ಟಿರ್ತೀರಿ. ಇಡೀ ಆ ವಾಹನ ಎಷ್ಟು ವರ್ಷ ರನ್ ಆಗ್ತದೆ. ಯಾಕಂದರೆ ಪ್ರೈವೇಟ್ ವಾಹನ ಆಗಿರೋದ್ರಿಂದ, ಇದು ಟ್ರಾನ್ಸ್ಪೋರ್ಟ್ ವಾಹನ ಅಂತ ಹೇಳಿದಲ್ಲ, ಖಾಸಗಿ ವಾಹನ ಅಂತ ಲೈಫ್ ಟ್ಯಾಕ್ಸ್ ಕಟ್ಟಿರ್ತೀರಿ. ಒಂದು ರಾಜ್ಯದಲ್ಲಿ ನೀವು ಲೈಫ್ ಟ್ಯಾಕ್ಸ್ ಕಟ್ಟಿದ ಮೇಲೆ ನೀವು ಇನ್ನೊಂದು ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟುವುದು ಹೇಗೆ, ಯಾಕೆ ಎನ್ನುವ ಪ್ರಶ್ನೆ ನ್ಯಾಯಾಲಯದ ಮುಂದೆ ಬಂದಿತ್ತು. ಅದು ಸರಿಯಲ್ಲ ಅಂತಲೂ ಆಗಿತ್ತು. ನಾನು ವಿಚಾರ ಹೇಳಿದ್ದು, ಈಗ ಅವರು ಕೇಸು ಹಾಕುವುದಕ್ಕೆ, ಕೇಸು ಹಾಕದೇ ಇರುವುದಕ್ಕೆ ಕಾರಣ ಅಲ್ಲ ಅದು. ಆದರೆ ಅಂಥ ಸಂದರ್ಭದಲ್ಲಿ ವಿವೇಚನೆಯಿಂದ ಬಳಸಬೇಕಾಗ್ತದೆ. ಇಲ್ಲಿ ವಾಹನವನ್ನು ಚೆಕ್ ಮಾಡುವುದು,
ಪರಿಶೀಲನೆ ಮಾಡೋದು. ನೋಡು ಅವರು ಹೇಳಿ ಎಷ್ಟು ಸಾರಿ ವಾಹನವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕಳವು ಮಾಡಲಾದಂತಹ ವಾಹನಗಳು ಸಿಕ್ಕಿದೆ ಅಂತ ಹೇಳಿ ಒಂದು ಲಿಸ್ಟ್ ಕೊಡಲಿ. ಇಲ್ಲ, ಕಳ್ಳ ವಾಹನ ಕಳವು ಮಾಡಿ ಅವನಿಗೆ ಗೊತ್ತಿದೆ ಪೊಲೀಸರು ಎಲ್ಲಿಲ್ಲ ಆ ರೂಟಲ್ಲಿ ಹೋಗ್ತಾನೆ. ನೀವು ನೇರ ದಾರಿಯಲ್ಲಿ ಬರುವುದು, ನಿಮ್ಮಲ್ಲಿ ಎಲ್ಲ ದಾಖಲೆಗಳು ನಿಮ್ಮಲ್ಲಿ ಇರುವಂಥವರೇ ನೇರ ದಾರಿಯಲ್ಲಿ ಬರುವಂಥವರು. ಅಂಥವರನ್ನು ನಿಲ್ಲಿಸಿ ನೀವು ಚೆಕ್ ಮಾಡುವಂಥದ್ದು. ಇಲ್ಲದೆ ಯಾವುದಾದರೂ ಒಂದು ನ್ಯೂನ್ಯತೆಯನ್ನು ಕಂಡುಹಿಡಿಯುವುದು. ಎಲ್ಲಿವರೆಗೆ ನ್ಯೂನ್ಯತೆ ಕಂಡುಹಿಡಿತಾರೆ ಅಂತ ಹೇಳಿದರೆ, ಈ ಸೈಡ್ ಮಿರರ್ ಇದೆಯಲ್ಲ ಅದನ್ನು ನ್ಯೂನ್ಯತೆ ಕಂಡುಹಿಡಿತಾರೆ, ಹೆಡ್ಲೈಟ್ ನ್ಯೂನ್ಯತೆಯನ್ನು ಕಂಡುಹಿಡಿತಾರೆ. ನಮಗೆ ಅದು ಗೊತ್ತೇ ಇರೋದಿಲ್ಲ. ಹೆಡ್ಲೈಟ್ ಕಂಪನಿ ಹಾಕಿ ಕೊಟ್ಟ ಹೆಡ್ಲೈಟ್ ಇರುವುದು ನಮ್ಮಲ್ಲಿ. ಅವರು ಹೇಳ್ತಾರೆ ಇಲ್ಲ ಇದು ಹೆಡ್ಲೈಟು ಪ್ರಖರವಾಗಿದೆ, ಇದಕ್ಕೊಂದು ಕೇಸು. ಹಾರ್ನ್ ಕಂಪನಿ ಹಾಕಿದ ಹಾರ್ನು, ನೀವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಲ್ಲ, ಇದು ಕರ್ಕಶವಾಗಿದೆ. ಈ ರೀತಿಯ ಕೇಸುಗಳನ್ನು ಹಾಕಿದ ನಿದರ್ಶನಗಳಿವೆ. ಎಲ್ಲಿವರೆಗೆ ಪೊಲೀಸರು ಕೇಸ್ ಹಾಕಿದ ನಿದರ್ಶನ ಇದೆ ಅಂತ ಹೇಳಿದರೆ, ಓವರ್ ಸ್ಪೀಡ್ ಮತ್ತು ನೋ ಪಾರ್ಕಿಂಗಿಗೆ ಕೇಸ್ ಹಾಕಿದ್ದುಂಟು. ಒಂದೇ ಗಾಡಿಗೆ ಓವರ್ ಸ್ಪೀಡ್ ಕೇಸು ಹಾಕಿದ್ದಾರೆ, ನೋ ಪಾರ್ಕಿಂಗ್ ಕೇಸು ಹಾಕಿದ್ದಾರೆ. ಪಾರ್ಕಿಂಗ್ ಮಾಡಿದ ಗಾಡಿ ಓವರ್ ಸ್ಪೀಡಲ್ಲಿ ಹೋಗುವುದು ಹೇಗೆ ಕೇಳಿದರೆ ಉತ್ತರ ಇಲ್ಲ. ನೀವು ಕೇಳಿದ್ದೇ ತಪ್ಪು. ನೀವು ಅವರನ್ನು ಪ್ರಶ್ನೆ ಮಾಡುವುದೇ ತಪ್ಪು. ಪ್ರಶ್ನೆ ಮಾಡಿದರೆ ನೀವು ಸರ್ಕಾರಿ ಅಧಿಕಾರಿಗಳನ್ನು ಅವರ ಕರ್ತವ್ಯಕ್ಕೆ ನೀವು ಅಡ್ಡಿ ಹೊಡಿತಿದ್ದು. ಈ ರೀತಿಯ ಪರಿಸ್ಥಿತಿ ಬರ್ತದೆ. ಈಗ ವಾಹನಗಳನ್ನು ನೀವು ಚೆಕ್ ಮಾಡಬೇಡಿ ಅಂತ ಹೇಳುವುದು ಕಾನೂನಿಗೆ ವಿರುದ್ಧವಾದದ್ದು, ಸತ್ಯವಾಗ್ಲೂ ಹೇಳ್ತೇನೆ. ಆದರೆ ಚೆಕ್ ಎಲ್ಲಿ ಮಾಡಬೇಕು ಎನ್ನುವುದನ್ನು ನಿಮ್ಮ ವಿವೇಚನೆಗೆ ಬಿಡಬೇಕು ಅಧಿಕಾರಿಗಳ. ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ, ಅಪಘಾತಗಳಿಗೆ ಕಾರಣವಾಗದಂತೆ ನೀವು ವಾಹನಗಳನ್ನು ಚೆಕ್ ಮಾಡಿ. ಎಲ್ಲಿ ರಸ್ತೆ ಇದೆ, ರಸ್ತೆಯ ಪಕ್ಕದಲ್ಲಿ ಎಲ್ಲಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶಗಳಿವೆ, ವಿಸ್ತರಿತ ಜಾಗಗಳಿರ್ತವೆ, ಅಂಥ ಜಾಗದಲ್ಲಿ ವಾಹನಗಳನ್ನು ಸೈಡ್ಗೆ ನಿಲ್ಲಿಸಿ. ರಸ್ತೆಯನ್ನು ಬಿಡಿ. ರಸ್ತೆಯಲ್ಲಿ ನೀವು ವಾಹನ ನಿಲ್ಲಿಸಿ ಚೆಕ್ ಮಾಡಬೇಡಿ, ಬೇರೆ ವಾಹನಗಳಿಗೆ ತೊಂದರೆ ಆಗುತ್ತೆ. ನೀವು ವಾಹನಗಳನ್ನು ರಸ್ತೆಯಿಂದ ಬದಿಗೆ ಸರಿಸಿ ನೀವು ಚೆಕ್ ಮಾಡಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಕೆಲವು ಸಮಯಗಳ ಹಿಂದೆ ಇದೇ KPT ಜಂಕ್ಷನ್ನಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಅದು ಹೋಗುವಂಥ ಜಂಕ್ಷನ್ ಅದು, ಅಂಥ ಜಂಕ್ಷನ್ನಲ್ಲಿ 40 ಟನ್ ಭಾರ ಹೊತ್ತುಕೊಂಡು ಬಂದಂತಹ ಟ್ರೈಲರ್ RTO ಅಧಿಕಾರಿಗಳು ನಿಲ್ಲಿಸಲಿಕ್ಕೆ ಸೂಚನೆ ಕೊಟ್ಟರು. ನಿಲ್ಲಿಸಲಿಕ್ಕೆ ಸುಮಾರು 40-50 ಟನ್ ಏನೋ ಭಾರ ಇತ್ತದು. ಅದು ಕಬ್ಬಿಣದ TMT ಕಂಬಿಗಳು. ಹೇಳ್ತೇನೆ, ಆ ಕಥೆ ಹೇಳ್ತೇನೆ. ಯಾರು ಕರೆ ಇದೆ, ಹನುಮತ್ ಕಾಮತ್ ಸಾಮಾಜಿಕ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್. ಸರ್, ಮಂಡ್ಯದಲ್ಲಿ ಆದಂತಹ ಇನ್ಸಿಡೆಂಟ್ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ನೋಡಿ, ಈ ಪೊಲೀಸಿನವರಿಗೆ ಒಂದು ಅವರ ಡ್ಯೂಟಿಯನ್ನು ಅವರು ನಿಭಾಯಿಸಬೇಕಾಗಿರೋದು ಅವರದ್ದು ಕರ್ತವ್ಯ, ಅದು ನಾನು ತಪ್ಪು ಹೇಳುವುದಿಲ್ಲ. ಆದ್ರೆ ಒಂದು ಹೆಲ್ಮೆಟ್ ಹಾಕಲಿಲ್ಲ ಹೇಳಿ ಒಂದು ಮಗುವನ್ನು ಹೆಂಡತಿಯನ್ನು ಕೂರಿಸಿಕೊಂಡು ಬರ್ತಾ ಇರುವ 2 ವೀಲರ್ನವರನ್ನು ಅಡ್ಡ ಹಾಕುದು, ಇದು ಎಷ್ಟು ಸರಿ? ಅದು ಕಾನೂನಿನಲ್ಲಿ ಇಲ್ಲವೇ ಇಲ್ಲ. ಇವತ್ತು ಈ ಪೊಲೀಸ್ನವರ ಒಂದು ಅಚಾತುರ್ಯದಿಂದ ಒಂದು ಮಗುವಿನ ಜೀವವೇ ಹೋಯ್ತು ಹೇಳಿದ್ರೆ ಇದಕ್ಕೆ ಬೆಲೆ ಇದೆ. ಸರ್ಕಾರ ಮಾಡಿರುವಂತ ನಿಯಮ ಇದೆ. ಟ್ರಾಫಿಕ್ ರೂಲ್ಸ್ ಅನ್ನು ನಾವು ನಾಗರಿಕರು ಉಲ್ಲಂಘಿಸಬಾರದು. ಎಸ್, ಕರೆಕ್ಟ್. ಹಾಗೇನೆ ಪೊಲೀಸ್ನವರಿಗೂ ನಿಯಮ ಇದೆ. ಅವರು ಯಾವ ದಂಡ ಹಾಕ್ಲಿಕ್ಕೆ ಯಾವ ರೀತಿ ಪ್ರೊವಿಷನ್ ಇದೆ, ಏಸಯ್ಯ ಮೇಲೆ ಅವರು ದಂಡ ಹಾಕಬೇಕು, ಮತ್ತೆ ಅವರು ಯಾವುದೇ ವಾಹನದ ಕೀಟ ಕೊಡಬಾರದು ಎಲ್ಲ ಇರುವಾಗ ಇವರು ಈ ರೀತಿ ಮಾಡುವಂಥದ್ದು ಯಾವಾಗಲೂ ಇದು ಒಂದು ಒಪ್ಪತಕ್ಕದಲ್ಲ. ಒಂದು. ಎರಡನೇದು ಎಂತಾಗಿದೆ, ಕರ್ನಾಟಕ ಸರ್ಕಾರ ಇವರಿಗೆ ಟಾರ್ಗೆಟ್ ಕೊಡ್ತದೆ. ಮಂಡ್ಯದಲ್ಲಿ ಏನಿಲ್ಲ,
ಇಡೀ ಕರ್ನಾಟಕದಲ್ಲಿ ಪ್ರತಿ ಒಂದು ಸ್ಟೇಷನ್ಗೆ ಟಾರ್ಗೆಟ್ ಕೊಡ್ತಾರೆ ಇವರು. ತಿಂಗಳಿಗೆ ಎಷ್ಟು ದಂಡ ವಸೂಲಿ ಆಗಬೇಕು ಹೇಳುವಂತದ್ದು. ನೀವು ನೋಡಿರ್ಬೋದು, ಮಂಗಳೂರಿನಲ್ಲಿ ನೋಡಿ ನೀವು, ಸಾಧಾರಣ ಒಂದು 20 ತಾರೀಕಿನ ನಂತರ 30-31 ತನಕ ಒಂದೊಂದು ಜೀಪುಗಳನ್ನು ಹಿಡ್ಕೊಂಡು ನಮ್ಮ ಅವರು ಸರ್ಕಲ್ ಹತ್ರ ನಿಲ್ಲುದಿಲ್ಲ, ಸ್ವಲ್ಪ ಮುಂದೆ ನಿಲ್ತಾರೆ. ಮುಂದೆ ನಿಂತು ಈ ವಾಹನ ಅವರಿಗೆ ಸಿಕ್ಕುದೇ 2 ವೀಲರ್ನವರು 3 ವೀಲರ್ನವರು, ಗೊತ್ತಾಯ್ತಾ? ಇವರನ್ನ ಕಾರ್ನವರನ್ನು ಮುಟ್ಟುವ ಧೈರ್ಯ ಅವರಿಗಿಲ್ಲ. ಯಾಕೆ ಹೇಳಿದ್ರೆ ಕಾರಿನವರನ್ನು ನಿಲ್ಲಿಸಿದ್ರೆ ಆವಾಗಲೇ ಅವ್ರದ್ದಾದ್ರೂ ಇನ್ಫ್ಲುಯೆನ್ಸ್ ಬರ್ತದೆ. ಅದಕ್ಕೆ ಅವರು ಆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. 2 ವೀಲರ್, ಈಗ 2 ವೀಲರ್ ನಾವು ಸರಿ ನೋಡಿ, ಈಗ ಒಂದು ನಿಯಮ ಇದೆ, ಯಾರೇ ಒಂದು ಹೋಗುದಾದ್ರೆ ಅವ್ನ್ ಫೋಟೋ ತೆಗೆದ್ರೆ ಸಾಕು. ಮೊಬೈಲ್ ನಲ್ಲಿ ಫೋಟೋ ತೆಗೆದು ಅವನ ಆಯಾಯ, ಈಗ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ಬಂದರ್ ಟ್ರಾಫಿಕ್ ಪೊಲೀಸ್ ಅಲ್ಲಿ ಕೊಟ್ರೆ ಆಯ್ತು. ಯಾರು ಈ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ದಾನೆ ಅವನಿಗೆ ಫೋಟೋ ಸಹಿತ ಇದು ಬರ್ತದಲ್ಲ, ನೋಟಿಸ್ ಬರ್ತದಲ್ಲ, ನಂತರ ಅವ ದಂಡ ಪಾವತಿಸ್ಲಿಕ್ಕೆ ಉಂಟು. ಹಾಗೆ ಇರುವಾಗ ಇವರು ಅವನನ್ನು ಹಿಡಿಯುವುದು ಹೇಳಿ ಅಡ್ಡ ಹಾಕುವುದರ ಒಂದು ಅರ್ಥ ಏನು ಗೊತ್ತಾ? ಅವನನ್ನು ನಿಲ್ಲಿಸಿದ್ರೆ ನಾವು ಯಾವಾಗಲೂ ಹೇಗೆ ಹೇಳಿದ್ರೆ, ನಮ್ಮ ಒಟ್ಟಿಗೆ ಮನೆಯವರಿದ್ರೆ ನಾವು ಯಾರತ್ರ ಯಾವುದೇ ವಿಷಯದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆಗ ಅವನು ನಿಲ್ಲಿಸಿದ ಕೂಡಲೇ ನಾವು ಚರ್ಚೆ ಮಾಡುದಿಲ್ಲ. ಅವನು 1,000 ದಂಡ ಇದೆ, ಗಂಡ ಹೆಂಡತಿ ಹೆಲ್ಮೆಟ್ ಹಾಕಲಿಲ್ಲ ಹೇಳಿ ದಂಡ ಇದ್ರೆ ಅವನಿಗೆ ಅದರಲ್ಲಿ ಡಿಸ್ಕೌಂಟ್ ಮಾಡ್ತಾನೆ. ರಸೀದಿ ಕೊಟ್ರೆ ಇಷ್ಟು, ನೀವು ಇಷ್ಟು ಕೊಟ್ರೆ ನಾನು ಬಿಡುತ್ತೇನೆ ಹೇಳುವುದಕ್ಕಾಗಿ ಅಡ್ಡ ಹಾಕುದು. ಯಾಕೆ ಹೇಳಿದ್ರೆ ಅವನು ಫೋಟೋ ತೆಗೆದು ಸ್ಟೇಷನ್ ನಿಂದ ನಿಮ್ಗೆ ನೋಟಿಸ್ ಬಂದ್ರೆ ಆ ಪೊಲೀಸಿಗೆ ಯಾವುದು ಸಿಕ್ಕುದಿಲ್ಲ. ಹಾಗೆ ಈ 2 ರೀತಿಯ ವಸೂಲಿ ಬಾಕಿ, ಒಂದು ಸರ್ಕಾರ ಕೊಟ್ಟ ಟಾರ್ಗೆಟ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಮನ್ನು ಅಡ್ಡ ಹಾಕುದು, ಇನ್ನೊಂದು ಅಡ್ಡ ಹಾಕಿ ಡಿಸ್ಕೌಂಟಿನಲ್ಲಿ 300 ಕೋಟಿ 400 ಕೋಟಿ ಬಿಡುತ್ತೇನೆ ಹೇಳುವಂತದ್ದು. ಇವರ ಈ ಒಂದು ವಿಷಯದಿಂದ ಒಂದು ಪಾಪ, ಒಂದು ಬೆಳಿಬೇಕಾದ ಮಗು, ಆ ಮಗುವಿನ ಜೀವ ಹೋಯ್ತು ಹೇಳಿದ್ರೆ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, ಹಾಗೆ ಏನಾದರೂ ಒಂದು ಆಗುವುದರಿಂದ ಎಂತಾಗುದು, 1 ತಿಂಗಳಿಂದ 3 ತಿಂಗಳ ಒಳಗೆ ಅವರಿಗೆ ಸಸ್ಪೆಂಡ್ ಆಗುದು ಅಷ್ಟೇ. ಅರ್ಧ ಸಂಬಳ ಸಿಗ್ತದೆ ಪೊಲೀಸ್ ಅವನಿಗೆ, ಬೇರೆ ಏನುಂಟು? ಈಗ ಆ ಮಗುವಿನ ಜೀವ ಹೋಯ್ತು, ಪೊಲೀಸಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಆ ಮಗುವಿನ ಜೀವ ತರಲಿಕ್ಕೆ ಆಗ್ತದ? ಆ ಸಸ್ಪೆಂಡ್ ಆದ್ರು 3 ಮಂದಿ ಬಸ್ ಅಷ್ಟೇ, ಬೇರೆ ಏನಾಯ್ತು? ಆ ಮಗುವಿನ ತಂದೆ ತಾಯಿ ಜೀವಮಾನ ಇಡೀ ನಾವು ಮಾಡಿದ ಒಂದು ಚಿಕ್ಕ ತಪ್ಪಿಗೆ ನಮ್ಮ ಒಂದು ಕರುಳ ಕುಡಿ ಹೋಯ್ತಲ್ಲ ಎನ್ನುವಂಥದ್ದು ಇಡೀ ಅವರ ಜೀವ ಇರುವ ತನಕ ಕೊಡಬೇಕಲ್ಲ. ಈ ಪೊಲೀಸ್ ಅವರಿಗೆ ಅದು ನೆನಪಿರ್ತದ? ಏನಿಲ್ಲ. ಹಾಗಾದ್ರೆ ಈಗ ನೋಡಿ, ಹೊಸ ಐಟಿ ಬಂದ್ರು ಸಲೀಮ್ರವರು, ಗಾಡಿ ಅಡ್ಡ ಹಾಕಬಾರದು, ಅದು ಹಾಕಬಾರದು, ಇದಾಗಬಾರದು, ಇಂಥ ರೂಲುಗಳು ಹೊಸಬರು ಅಧಿಕಾರ ಸ್ವೀಕರಿಸಿದ ಕೂಡಲೇ ಕರ್ನಾಟಕದಲ್ಲಿ 25 ಆಗಿದೆ. ಅದು ಖಾಲಿ ಕಡತದಲ್ಲಿ ಇರ್ತದೆ. ಅದು ಜಾರಿಗೊಂಡ ದಿವಸ ಮತ್ತು ಮರು ದಿವಸ ಟಿವಿಯಲ್ಲಿ ಪೇಪರ್ನಲ್ಲಿ ಬರ್ತದೆ. ಮತ್ತೆ ಏನಿಲ್ಲ, ಪೊಲೀಸ್ನವರು ಮಾಡುವುದನ್ನು ಮಾಡ್ತಾ ಇರ್ತಾರೆ. ನಮ್ಮ ಪಾಪದ ಯಾರಿಗಾದ್ರೂ ಜೀವ ಹೋಗ್ತದೆ, ಕೈಕಾಲು ಮುರಿತದೆ, ಇಂಥದ್ದೇ ಆಗುದು. ಸರ್, ಈಗ ಪ್ರಸ್ತುತವಾಗಿ ಅಂತ ಹೇಳಿದ್ರೆ ಮಂಗಳೂರನ್ನು ತಗೊಂಡ್ರೆ ಆ ಪೊಲೀಸರಿಗೆ ಟ್ರಾಫಿಕ್ ಅನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತ ಹೇಳಿ. ಸರ್, ನಿಮ್ಗೆ ನಾನು ಒಂದೇ ಹೇಳ್ತೇನೆ, ನೀವು ಮಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರನ್ನು ಯಾವುದೇ ಸರ್ಕಲ್ ನಲ್ಲಿ ನಿಂತಿರುವುದನ್ನು ನೋಡಿದೀರಾ? ಪ್ರತಿ ಸರ್ಕಲ್ ನಲ್ಲಿ ಒಬ್ಬ ಪೊಲೀಸಿಗೆ ಡ್ಯೂಟಿ ಹಾಕ್ತಾರೆ. ಉದಾಹರಣೆಗೆ PVS ನಲ್ಲಿ ಡ್ಯೂಟಿ ಹಾಕಿದವರು
ಅಲ್ಲಿ ರುದ್ರಾಕ್ಷಿ ಮರದ ಕೆಳಗೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಆಯ್ತಾ? ಅಪ್ಪಂತರದಲ್ಲಿ ಎಲ್ಲಿದ್ದಾರೆ ನೋಡಿ, ಪ್ರತಿ ಜಾಗದಲ್ಲಿ ಈಗ ನಮ್ಮ ಕೃಷ್ಣ ಭವನ ಹೇಳ್ತೇವೆ ಮೊದಲಿನಿಂದ, ಗಣಪತಿ ಹೈಸ್ಕೂಲಿಂದ ಬರೋದು, ಇವರಿಗೆ ಒಂದೊಂದು ಇದು ಮಾಡಿಕೊಟ್ಟಿದ್ದಾರೆ ಕೊಡೆಯಾಗಿ ಕುತ್ಕೊಳ್ಳಿಕ್ಕೆ. ನೀವು ಟಿವಿ ಬ್ಯಾಟ್ ಚೆಕ್ ಮಾಡಿ, ಅದರಲ್ಲಿ ಕೂತವರು ಯಾರಾದ್ರೂ ಒಬ್ಬ ಟ್ರಾಫಿಕ್ ಪೊಲೀಸ್ ಸಿಕ್ಕಿದ್ರೆ ಮತ್ತೆ ಹೇಳಿ. ಪ್ರತಿ ಸರ್ಕಲ್ ನಲ್ಲಿ ಉಂಟದು. ಎಲ್ಲಿ ಕೂತ್ಕೊಳ್ತಾರೆ ಸ್ವಾಮಿ? ಅದರಲ್ಲಿ ಅಡ್ಡ ಕೂತ್ಕೊಳ್ಳಲು ನಿಂತ್ಕೊಂಡಿರ್ತಾರೆ. ಹೆಲ್ಮೆಟ್ ಹಾಕದವ, ಸೈಡ್ ಮಿರರ್ ಇಲ್ಲದವ, ಸಿಗ್ನಲ್ ಜಂಪ್ ಮಾಡದ, ನನ್ನು ಮುಂಚೆ ಹಾಕಿ ಹಿಡಿಲಿಕ್ಕಾಗಿ ನಿಲ್ಲುವುದು. ಅವ ಎಲ್ಲಿ ಇವರನ್ನು ನೋಡಿ ಅಡ್ಡ ಬಿಟ್ಟು ಓಡಿಸಿದ್ರೆ ಹಿಂದಿನಿಂದ ಬಂದ ವಾಹನದಡಿಗೆ ಬೀಳ್ತಾನೆ. ಅದು ಮಗು ಆದದ್ರಿಂದ ಹಾಗೆ ಬಿದ್ದಾಗ ಅದರ ಜೀವ ಹೋಗಿದೆ. ಬಟ್ ಇದೆಲ್ಲ ಉಂಟಲ್ಲ, ಎಲ್ಲವನ್ನು ಸರ್ಕಾರ ಹೇಳುವಂತದ್ದು ನಿಯಂತ್ರಣ ಇಲ್ಲದೆ ಇರುವುದರಿಂದ. ಮತ್ತೆ ಅಂತ ಹೇಳಿದ್ರೆ ಸರ್ಕಾರ ಟಾರ್ಗೆಟ್ ಕೊಡಬಾರ್ದು ಒಂದು. ಎರಡನೇದ್ದು, ಪ್ರತಿ ಏಜ್ರಲ್ಲಿ ಮುಂಬೈಯಲ್ಲಿ ಇರುವ ಹಾಗೆ CCTV ಕ್ಯಾಮರಾ ಹಾಕಬೇಕು. ಆ ಕ್ಯಾಮರಾವನ್ನು ಈಗ ಸ್ಮಾರ್ಟ್ ಸಿಟಿ ಅವರು ಹಾಕಿದ್ದಾರೆ ಕೆಲವು ಕಡೆ. ಹೌದು, ಅದು ಕಮಾಂಡಿಂಗ್ ರೂಮ್ ಅಲ್ಲಿ ಬರ್ತದೆ, ಗೊತ್ತಾಯ್ತಾ? ಅಲ್ಲಿಂದಲೇ ಅದು ಹಾಕಬೇಕು. ಬಿಟ್ರೆ ಇವರು ಅಡ್ಡ ಹಾಕುವಂಥದ್ದು, ಇವರು ನಿಲ್ಲುವಂತದ್ದು ನಿಲ್ಲೇಬೇಕು. ಎಸ್ ಸರ್, ಓಕೆ ಸರ್. ಕಾನೂನನ್ನು ನಾವು ಉಲ್ಲಂಘಿಸಿದ್ದೇವೆ ಹೇಳಿ ನಮ್ಮನ್ನು ಹಿಡಿಲಿಕ್ಕಾಗಿ ಪೊಲೀಸ್ ಅವರು ಕಾನೂನು ಉಲ್ಲಂಘಿಸಬಾರ್ದಲ್ವಾ? ಹೌದು, ಎಸ್ ಸರ್, ಎಸ್ ಸರ್, ಇದು ನಿಯಮ. ಎಸ್ ಸರ್, ಎಸ್. ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮಂಗಳೂರು ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾಗಿ ಬದಲಾವಣೆ ಆಗಬೇಕು ಮತ್ತು ಆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳಿಗೆ ಸೂಕ್ತವಾದ ತಿಳುವಳಿಕೆಯನ್ನು ಹಿರಿಯ ಅಧಿಕಾರಿಗಳು ನೀಡಬೇಕು. ಯಾವುದೇ ರೀತಿಯ ಟಾರ್ಗೆಟ್ ಇರಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಬದಲಾಗಿ ತಪ್ಪೇ ಮಾಡದವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡಬಾರ್ದು. ಇದು ಒಂದು ಕಳಕಳಿ ಅಷ್ಟೇ. ಹೌದು. ಈಗ ಅಂತ ಹೇಳಿದರೆ ಹೊಸ ನಿಯಮದ ಬಗ್ಗೆ ಸರ್ ಏನು ಹೇಳ್ತೀರಿ? ನೋಡಿ, ಹೊಸ ನಿಯಮಗಳು ಪ್ರತಿ DGP ಅವರು ಬದಲಾವಣೆ ಆದಾಗ, SP ಬದಲಾವಣೆ ಆದಾಗ, DIG ಬದಲಾವಣೆ, IG ಬದಲಾವಣೆ ಆದಾಗ, ಕಮಿಷನರ್ ಬದಲಾವಣೆ ಆದಾಗ ಇಂಥದ್ದು ಒಂದು ನಿಯಮಗಳು ಅನ್ನು ಜಾರಿಗೆ ತರ್ತಾರೆ. ಯಾವುದೇ ನಿಯಮಗಳು ಸರಿಯಾಗಿ ಪಾಲನೆ ಆಗ್ತದಾ ಇಲ್ವಾ ಎನ್ನುವುದನ್ನು ಹಿರಿಯ ಅಧಿಕಾರಿಗಳು ನೋಡುವುದೇ ಇಲ್ಲ. ಪೊಲೀಸರು ಒಂದು ದಿವಸ 2 ದಿವಸ ಮಂಡ್ಯ ಘಟನೆ ಆದ ಬೆನ್ನಿಗೆ ಎಲ್ಲ ಕಡೆಗಳಲ್ಲಿ ಪೊಲೀಸರು ಟ್ರಾಫಿಕ್ ಚೆಕ್ ಮಾಡೋದನ್ನು ನಿಲ್ಲಿಸಿದರು. 4 ದಿವಸ ಆಗ ಜನರಿಗೂ ಮರೆತು ಹೋಯಿತು ಮಂಡ್ಯ ಘಟನೆ. ಪೊಲೀಸರು ಮತ್ತೆ ಅವರ ಹಳೆಯ ಚಾಳಿಯನ್ನು ಆರಂಭಿಸ್ತಾರೆ ಸಹಜವಾಗಿಯೇ. ಆದ್ದರಿಂದ ಇದು ನಿಲ್ಲುವಂಥ ಇದಲ್ಲ. ಪ್ರತಿಯೊಬ್ಬ ಪೊಲೀಸರಿಗೂ ನಾವು ಶಿಕ್ಷೆ ಕೊಡಿ ಅಂತ ಹೇಳುವುದಿಲ್ಲ, ಅವ್ರನ್ನು ಸಸ್ಪೆಂಡ್ ಮಾಡಿ ಅವರಿಗೆ ರೂಲ್ಸ್ ನೋಟಿಸ್ ಕೊಡಿ ಆ ರೀತಿಯಾಗಿ ನಾವು ಹೇಳುವುದಿಲ್ಲ. ಆದರೆ ಅವರಿಗೆ ತಿಳುವಳಿಕೆ ಕೊಡಿ, ಸಾರ್ವಜನಿಕರಿಗೆ ನೀವು ತೊಂದರೆ ಮಾಡಬೇಡಿ ಅಂತೇಳಿ. ನಿನ್ನೆ ನೋಡಿ, ವಾಹನಗಳ ಟಿಂಟ್ ತೆಗೆಯುವಂಥ ಕಾರ್ಯಾಚರಣೆ ಮಾಡಿದ್ದಾರೆ. ಟಿಂಟ್ ಯಾರು ಹಾಕ್ತಾರೆ ಅವರನ್ನು ಹುಡುಕಿದ್ದಾರೆ, ಅಂಥವ್ರನ್ನು ಕರೆಸಿ ಮಾಹಿತಿ ಕೊಟ್ಟಿದ್ದಾರೆ, ನೀವು ಕಾರುಗಳಿಗೆ ಟಿಂಟ್ ಹಾಕಬಾರದು, ಯಾಕಂದರೆ ಒಳಗಿನ ಜನರು ಟ್ರಾನ್ಸ್ಪರೆಂಟ್ ಆಗಿ ನಮಗೆ ಕಾಣಬೇಕು ಎನ್ನುವ ಕಾರಣಕ್ಕಾಗಿ. ಒಳ್ಳೆಯ ಉದ್ದೇಶವೇ. ನೀವು ಕಾರಿಗೆ ಟಿಂಟ್ ಹಾಕುವವರನ್ನೇ ನೀವು ಇದು ಮಾಡಿದರೆ, ಎಚ್ಚರಿಕೆ ಕೊಟ್ಟರೆ, ಅವಳು ಇನ್ನು ಯಾರು ಕಾರ್ ಇಟ್ಕೊಂಡು ಬಂದರೆ ಟಿಂಟ್ ಹಾಕೋದಿಲ್ಲ, ಆ ಕೆಲಸವನ್ನು ಬಿಡ್ತಾನೆ. ನೀವು ಇದು ಪ್ಲಾಸ್ಟಿಕ್ ನಿಯಂತ್ರಣ ಮಾಡಿದಾಗೆ ಪ್ಲಾಸ್ಟಿಕ್ ಕಂಪನಿಯನ್ನು ಮುಟ್ಲಿಕ್ಕಿಲ್ಲ. ಅವ ಉತ್ಪಾದನೆ ಮಾಡಿದ ನಾವೇನು ತಿನ್ನುವುದಾ? ಅವ ಮಾರಾಟ ಮಾಡಲೇಬೇಕು. ಮಾರಾಟ ಮಾಡಿದ ಮೇಲೆ ಅದು ರೋಡಿಗೆ ಬರಲೇಬೇಕು. ಈ ರೀತಿ ವ್ಯವಸ್ಥೆಗಳು ಅಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾರು ಟಿಂಟ್ ಹಾಕ್ತಾರೆ ಅವರಿಗೆ ಹೋಗಿ ಹೇಳಿ, ನೀವು ಟಿಂಟ್ ಹಾಕಬಾರ್ದು, ನಿಮ್ಮ ಮೇಲೆ ಕೇಸು ಮಾಡ್ತೇನೆ ಅಂತೇಳಿ. ಆಗ ಅವ್ರು ಟಿಂಟ್ ಹಾಕೋದಿಲ್ಲ. ಮತ್ತೆ ಇವರ ಕಾರಿಗೆ ಟಿಂಟ್ ಎಲ್ಲಿಂದ ಬಂತು? ಇವರು ಅದನ್ನು ಹರಿದು ತೆಗೆಯುವಂಥ ಕೆಲಸ ಇವರಿಗೆ ಬೇಕಾ?
ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು. ಒಟ್ಟಾರೆಯಾಗಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಭಯ ಭೀತಿ ಇಲ್ಲದೆ ಸಾರ್ವಜನಿಕರು ಸಂಚರಿಸುವಂತಾಗಬೇಕು ಅಷ್ಟೇ. ಎಸ್ ಸರ್, ಟ್ರಾಫಿಕ್ ಮುಕ್ತವಾದಂಥ ಒಂದು ನಗರ ಆಗಲಿ ನಮ್ಮದು ಅಂತ ಹೇಳಿ ಇವತ್ತಿನ ಈ ಒಂದು ಸುದ್ದಿಗೊಂದು ಗುದ್ದು ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್, ಮುನ್ನುಡಿ ಮುನ್ನಡೆಗಾಗಿ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval,
drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡ ಒಂಜಿ ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲೇವೆ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೆಲು ಆಶೀರ್ವಾದ 2.0 ಯಾಲ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ. ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತೆ.